शतरदि प्रतिभा गजवदना हेरम्भा विजयध्वज शतरदि प्रतिभा एकदन्त वैकल्यांत वृद्धिसिद्धि द्वयराकान्त एकदन्त वैकल्यांत वृद्धिसिद्धि द्वयराकान्त गजवदना हेरम्भा मूषिकवाहन सर्पभूषा मूषिकवाहन सर्पभूषಾ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ. ಮಹಾಗಣಪತಿಯನ್ನು ಸ್ತುತಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ಕೊಟ್ಟಂಥ ಶ್ರೀಮತಿ ಸವಿತಾ ಸಣ್ಣಪದ ಇವರಿಗೆ ವಂದನೆಗಳು. ಬಂಧುಗಳು, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರನ್ನು ಮತ್ತು ನಮ್ಮೆಲ್ಲರನ್ನ ಹೃದಯಸ್ಪರ್ಶಿ ಸ್ವಾಗತವನ್ನು ನೀಡಲಿಕ್ಕಿದ್ದಾರೆ ನಮ್ಮ ಈ ಸಮಿತಿಯ ಗೌರವ ಸಲಹೆಗಾರರು. ಪ್ರಾರಂಭದ ವರ್ಷದಿಂದ ಇಷ್ಟು ವರ್ಷಗಳ ತನಕ ಕೂಡ ನಮ್ಮೊಂದಿಗಿದ್ದು ಸದಾ ಪ್ರೋತ್ಸಾಹ ನೀಡುತ್ತಿರುವಂಥ ನಿವೃತ್ತ ಪ್ರಾಧ್ಯಾಪಕರಾಗಿದ್ದ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರಿಯವರು ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ. ಇಂದು ಪ್ರತಿಷ್ಠಾಪನೆಗೊಂಡಂತಹ ಶ್ರೀ ಶಾರದಾ ಮಾತೆಯನ್ನು ಮನಪೂರ್ವಕ ವಂದಿಸುತ್ತಾ ಮಾಗಣೆಯ ದೇವರಾದಂತಹ ಸೋಮನಾಥೇಶ್ವರನನ್ನು ಕೂಡ ಈ ಸಂದರ್ಭದಲ್ಲಿ ಮನಸಾರ ಸ್ಮರಿಸಿಕೊಂಡು ನಾವು ಆರಾಧಿಸಿಕೊಂಡು ಬಂದಂತಹ ಈ ಗ್ರಾಮದ ದೈವವಾಗಿರ್ತಕ್ಕಂತಹ ವೈದ್ಯನಾಥನನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಗ್ರಾಮದಲ್ಲಿ ಮತ್ತು ಈ ಜಾಗದಲ್ಲಿ ಇರತಕ್ಕಂತಹ ಎಲ್ಲ ದೈವೀ ಶಕ್ತಿಗಳನ್ನು ಕೂಡ ವಂದಿಸುತ್ತಾ ಮನಸಾರ ಸ್ಮರಿಸಿಕೊಂಡು ಮೊದಲಾಗಿ ಈ ಒಂದು ಸ್ವಾಗತ ಮಾಡತಕ್ಕಂತಹ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮುಖ್ಯವಾಗಿ ಸಪ್ತಸ್ವರ ಕಲಾ ತಂಡ ಹಾಗೂ ಸಾರ್ವಜನಿಕ ಶಾರದೋತ್ಸವ ಸಮಿತಿಯ ಆಶ್ರಯದಲ್ಲಿ ಇಲ್ಲಿ ಈ ಶಾರದೋತ್ಸವ ಕಾರ್ಯಕ್ರಮ ಅದು ಒಂದು ಊರಿನ ಉತ್ಸವವಾಗಿ ಕಳೆದ 20 ವರ್ಷಗಳಿಂದ ಅದು ನಡೆಯುತ್ತಾ ಬಂದಿದೆ. ನಮ್ಮ ಗೌರವ ಅಧ್ಯಕ್ಷರಾದಂಥ ಪ್ರಸಾದ್ ರೈಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಈ ಶಾರದೋತ್ಸವ ಅಂತ ಅಂದರೆ ಅದು ಕೇವಲ ಒಂದು ಸಂಘಟನೆಯ ಉತ್ಸವ ಅಲ್ಲ, ಇದು ಈ ಊರಿನ ಉತ್ಸವ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಮುಖ್ಯವಾಗಿ ಈ ಸಪ್ತಸ್ವರ ಒಂದೇ ಮಾತಿನಲ್ಲಿ ಹೇಳಿದ್ರೆ ಈ ಸಪ್ತಸ್ವರ ಕಲಾ ತಂಡ ಎನ್ನುವಂತಹದ್ದು ಅದು ಬಹಳ ಕಷ್ಟದಲ್ಲಿ ಬೆಳೆದು ಬಂದಂತಹ ಒಂದು ಸಂಸ್ಥೆ. ಆದ ಕಾರಣ ಏನಾಗಿದೆ ಅಂದರೆ ಕಷ್ಟದಲ್ಲಿ ಸಮಸ್ಯೆಯನ್ನು ಎದುರಿಸಿಕೊಂಡು ಬೆಳೆದು ನಿಂತಹ ಸಮಸ್ಯೆ ಆಗಿರುವುದರಿಂದ ಆ ಸಂಸ್ಥೆಯಲ್ಲಿ ದುಡಿಯತಕ್ಕಂಥ ಜನಗಳಲ್ಲಿ ಪ್ರಾಮಾಣಿಕತನ ಇದೆ. ಆ ಸಂಸ್ಥೆಯನ್ನು ನಾವು ಹೇಗೆ ಬೆಳೆಸಿಕೊಂಡು ಹೋಗಬೇಕು ಎನ್ನುವಂತಹ ಒಂದು ಪ್ರೀತಿ ಇದೆ, ಗೌರವ ಇದೆ, ಅಭಿಮಾನ ಇದೆ. ಆದ ಕಾರಣ ಆ ಸಪ್ತಸ್ವರ ಕಲಾ ತಂಡದ ಯಾವಾಗ ಅದು ಪ್ರಾರಂಭ ಆಯಿತೋ ಅಂದಿನಿಂದ ಇಂದಿನವರೆಗೆ ಈಗ ರಿತೇಶ್ ಶೆಟ್ಟಿ ಹೊಸಮನೆ ಅವರು ಏನಾಗಿದ್ದಾರೆ ಅಂದರೆ ಅಧ್ಯಕ್ಷರಾಗಿದೆ. ಅವರಲ್ಲಿನವರೆಗಿನ ಎಲ್ಲ ಅಧ್ಯಕ್ಷರುಗಳು ಈಗಲೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಕಲಾ ತಂಡಕ್ಕೆ ಬಂದು ಇಲ್ಲಿಯ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಭಾಳ ಸಂತೋಷ ಕೊಡ್ತಕ್ಕಂಥ ಒಂದು ವಿಚಾರ. ಅದರ ಒಟ್ಟಿಗೆ ಈ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಕೂಡ ಹಾಗೆ ಅದು 20 ವರ್ಷ ಆಯಿತು. ರವೀಂದ್ರ ಮಾಸ್ಟರ್ ನಾನು ಸ್ಥಾಪಕ ಅಧ್ಯಕ್ಷರಾಗಿಂದ ಈಗ ಜಿತೇಂದ್ರ ಶೆಟ್ಟಿಯವರು ಅಧ್ಯಕ್ಷರಾಗಿರುವವರೆಗೂ ಎಲ್ಲ ಅಧ್ಯಕ್ಷರುಗಳು ಕೂಡ ಈಗ ಬರ್ತಾ ಇದ್ದಾರೆ. ಆದ ಕಾರಣ ಇದು ಏನನ್ನು ಸೂಚಿಸ್ತದೆ ಅಂತಂದರೆ ಈ ಸಂಸ್ಥೆಯಲ್ಲಿ ಶಿಸ್ತಿದೆ, ಇಲ್ಲಿ ಒಂದು ರೀತಿಯಾದಂತಹ ಅಚ್ಚುಕಟ್ಟತನ ಇದೆ, ಪ್ರಾಮಾಣಿಕತನ ಇದೆ, ಶ್ರದ್ಧೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ, ಸಹಕಾರ ಇದೆ. ಎಲ್ಲ ಏನೇ ಕಾರ್ಯಕ್ರಮಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಎನ್ನುವುದಕ್ಕೆ ಅದು ಮಾದರಿ ನಿದರ್ಶನ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಆದ ಕಾರಣ ನಾನು ಮೊದಲಾಗಿ ಸಪ್ತಸ್ವರ ಕಲಾ ತಂಡದ ಎಲ್ಲ ಸದಸ್ಯರನ್ನು ಪ್ರೀತಿಪೂರ್ವಕ ಅಭಿನಂದಿಸ್ತಾ ಇದ್ದೇನೆ. ಇಂದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿತ್ತು ಬೊಲ್ಲೆಗುತ್ತು ವಿವೇಕ್ ಶೆಟ್ಟರು.
ಅವರು ಅನಿವಾರ್ಯ ಕಾರಣದಿಂದ ಅವರಿಗೆ ನಾನದು 13ನೇ ತಾರೀಕಿಗೆ ಬರಬೇಕಾಗಿದ್ದರಿಂದ ಈ ದಿನ ಬರಲಿಕ್ಕೆ ಸಾಧ್ಯ ಆಗದ ಒಂದು ಪರಿಸ್ಥಿತಿ ಉಂಟಾಯಿತು. ಆದ ಕಾರಣ ಅವರ ಒಂದು ಅನುಪಸ್ಥಿತಿಯಲ್ಲಿ ಇಂದು ನಮ್ಮ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತಹ ಜಿತೇಂದ್ರ ಶೆಟ್ಟಿಯವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಜಿತೇಂದ್ರ ಶೆಟ್ಟಿಯವರ ಬಹುಶಃ ಪರಿಚಯ ಮಾಡುವಂಥ ಅಗತ್ಯ ಇಲ್ಲ, ಯಾಕಂತಂದರೆ ಅವರವರು ಮಂಗಳೂರಿನಲ್ಲಿ ಒಬ್ಬ ಪ್ರಸಿದ್ಧ ಉದ್ಯಮಿಯೂ ಆಗಿದ್ದಾರೆ ಮತ್ತು ಎಲ್ಲ ಸಂಘಟನೆಗಳಲ್ಲಿ ಕೆಲಸ ನಿರ್ವಹಿಸಿ ಅನುಭವ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಮಾತ್ರ ಅಲ್ಲದೆ ಅದು ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ದಕ್ಷ ಪ್ರಾಮಾಣಿಕ ವ್ಯಕ್ತಿತ್ವ ಅವರಲ್ಲಿ ಇದೆ. ನಮ್ಮ ಶಾರದೋತ್ಸವ ಸಮಿತಿಗೆ ಅವರು ಈ ವರ್ಷ ಒಳ್ಳೆಯ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಅವರನ್ನು ನಾನು ಸಪ್ತಸ್ವರ ಕಲಾತಂಡ ಮತ್ತು ಶಾರದೋತ್ಸವ ಸಮಿತಿ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪದ್ಮನಾಭ ಗಟ್ಟಿ ಕೆಳಗಿನ ಮನೆ ಸಂಘಟನಾ ಕಾರ್ಯದರ್ಶಿಗಳು ಇವರು ಶಾಲು ಹಾಕಿ ಸನ್ಮಾನಿಸಬೇಕಾಗಿ ವಿನಂತಿ. ಇಂದು ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿ ಇದಕ್ಕೆ ಈ ಒಂದು ಚಾಲನೆಯನ್ನು ಕೊಡಲಿಕ್ಕಿರುವಂಥವರು ಡಾಕ್ಟರ್ ಮಾಧವಿ ವಿಜಯಕುಮಾರ್ ಅವರು. ಡಾಕ್ಟರ್ ಮಾಧವಿ ವಿಜಯಕುಮಾರ್ ಅವರು ಕೂಡ ಹಾಗೆ ಇಲ್ಲಿ ಅವರು ಕೂಡ ಒಬ್ಬರು ವೈದ್ಯರವರು. ನಾವೆಲ್ಲ ಹೇಳಿದಾಗ ವೈದ್ಯೋ ನಾರಾಯಣ ಹರಿ ಅಂತ, ವೈದ್ಯರು ಕೂಡ ದೇವರಿಗೆ ಸಮಾನ ಅಂತ. ಆದ ಕಾರಣ ಈ ಶಾರದಾ ಉತ್ಸವದ ಒಂದು ದೀಪ ಬೆಳಗಿಸುವ ಒಂದು ಕಾರ್ಯ ಓರ್ವ ಮಹಿಳೆಯಿಂದ ಇಂದು ನಡೆಯುತ್ತಾ ಇರುವಂಥದ್ದು ಬಹಳ ಖುಷಿ ಕೊಡತಕ್ಕಂಥ ಒಂದು ವಿಚಾರ. ಮುಖ್ಯವಾಗಿ ಈಗ ತಾನೇ ನಮ್ಮ ಇವರು ಗೀತಾ ಸಾಹಿತ್ಯ ಸಂಭ್ರಮ ನಡೆಸಿದವರು ಹೇಳಿದರು, ಎಲ್ಲಿ ನಾವು ಮಹಿಳೆಯರಿಗೆ ಗೌರವವನ್ನು ಕೊಡ್ತೇವೋ ಅಲ್ಲಿ ದೇವರ ಅನುಗ್ರಹ ಇರ್ತದೆ ಅಂತ. ಆದ ಕಾರಣ ಇದು ನಿಜವಾಗಿಯೂ ಒಂದು ಏನು ನಮಗೆಲ್ಲ ಖುಷಿ ಕೊಡ್ತಕ್ಕಂಥ ವಿಚಾರ. ಡಾಕ್ಟರ್ ಮಾಧವಿ ವಿಜಯಕುಮಾರ್ ಅವರು ಕೂಡ ಹಾಗೆ ಕೇವಲ ವೈದ್ಯರು ಮಾತ್ರ ಅಲ್ಲ, ಕೋಟಕಾರ್ನಲ್ಲಿ JS ಮೆಡಿಕಲ್ ಅಲ್ಲಿ ಒಂದು ಮೆಡಿಕಲ್ ಆಸ್ಪತ್ರೆ ಇದೆ. ಆ ಆಸ್ಪತ್ರೆಯ ಒಂದು ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂಥವರು ಮಾತ್ರ ಅಲ್ಲದೆ ನಮ್ಮ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನಲ್ಲಿಯೂ ಕೂಡ ಅವರವರ ಕ್ರಿಯಾಶೀಲ ಮಹಿಳೆಯಾಗಿ ನಮ್ಮ ಮುಂದೆ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಾಧವಿ ವಿಜಯಕುಮಾರ್ ಅವರನ್ನು ಜಂಟಿ ಸಂಸ್ಥೆಗಳ ಪರವಾಗಿ ಸಮಿತಿಗಳ ಪರವಾಗಿ ನಾನು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಲಲಿತಾ ಪುಲಿಂಚಾಡಿ ಅಧ್ಯಕ್ಷರು ಭುವನೇಶ್ವರಿ ಮಾತೃಮಂಡಲಿ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಈ MLA MP ಗಳು ಇದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಬರುವಂಥವರಿದ್ದರು. ಆದರೆ ನೀತಿ ಸಂಹಿತೆಯಿಂದಾಗಿ ಏನಾಗಿದೆ ಅಂದರೆ ಅವರ ಉಪಸ್ಥಿತಿಯಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಮುಖ್ಯ ಅತಿಥಿಯಾಗಿ ನಾವು ಇಂದು ನಂದನ್ ಮಲ್ಯ ಅವರನ್ನು ಇಂದು ನಾವು ವಿನಂತಿಸಿಕೊಂಡಾಗ ಅವರು ಇನ್ನು ಕಾರ್ಯಕ್ರಮಕ್ಕೆ ಬರಬೇಕಷ್ಟೇ, ಅವರು ಬರಲಿಲ್ಲ. ಈಗ ಇನ್ನು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಇದೀಗ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಶ್ರೀ ರಾಧಾಕೃಷ್ಣ ರೈ ಉಮಿಯಾ ಅವರು ಈ ಭಾಗದ ಅವರು ಪ್ರಸಿದ್ಧ ಉದ್ಯಮಿ, ಶ್ರೀ ಗಣೇಶ್ ಇಂಡಸ್ಟ್ರೀಸ್ ದೇಲಕಟ್ಟೆಯ ಮಾಲಕರು. ಮಾತ್ರ ಅಲ್ಲದೆ ಅವರು ಎಲ್ಲ ನಮ್ಮ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕವಾದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಇರತಕ್ಕಂಥವರು. ಕೊಡುಗೆ ದಾನಿ ಅಂತೂ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸರಳ ಸಜ್ಜನಿಕೆಯ ಓರ್ವ ನಿಗೌರವಿ ವ್ಯಕ್ತಿ ಉಮಿಯಾ ರಾಧಾಕೃಷ್ಣ ರೈ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಜಂಟಿ ಸಮಿತಿಗಳ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಶೋಕ್ ಶೆಟ್ಟಿ ಅಧ್ಯಕ್ಷರು ದುರ್ಗಾ ಫ್ರೆಂಡ್ಸ್ ಕೊನಾಜೆ ಇವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಈ ದಿವ್ಯರಾಜ್ ಶೆಟ್ಟಿ ಅರಂತಾಡಿ ಅವರು ಕೂಡ ಹಾಗೆ ಈ ಭಾಗದ ಮತ್ತೋರ್ವ ಉದ್ಯಮಿ ಆಗಿದ್ದುಕೊಂಡು ಈ ರೀತಿಯಾದಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಇದ್ದುಕೊಂಡು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾ ಇರುವುದಂತೂ ಮಾತ್ರ ಅಲ್ಲದೆ ಅವರು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹವನ್ನು ನೀಡುತ್ತಾ ಇರುವಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಮುಖ್ಯವಾಗಿ ದಿವ್ಯರಾಜ್ ಶೆಟ್ಟಿಯವರು ಅವರನ್ನು ಜಂಟಿ ಸಂಸ್ಥೆಗಳ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿಶ್ವನಾಥಾನಂದ ಅವರ ಇವರು ಸ್ಮರಣಿಕೆ ಹಾಗೂ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಯಾಗಿರುವವರು ಶ್ರೀ ಆಶ್ರಿತ್ ನೋಂಡಾರ್ ಅವರು BJP ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾದ ಉಪಾಧ್ಯಕ್ಷರು. ಓರ್ವ ಆದರ್ಶ ರಾಜಕಾರಣಿ ಅಂತ ಹೇಳಿದರೂ ಕೂಡ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಬಹಳ ಒಂದು
ಸರಳ ಸಜ್ಜನಿಕೆ ಒಂದು ಸಾಕಾರ ಮೂರ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ದೇವರ ಬಗ್ಗೆ ಅತೀವವಾದ ನಂಬಿಕೆ, ವಿಶ್ವಾಸ, ಭಕ್ತಿ ಇತ್ತಂಥ ಒಬ್ಬ ವ್ಯಕ್ತಿ ಅವರು ನಮ್ಮೊಂದಿಗಿದ್ದಾರೆ. ಶ್ರೀ ಆಶ್ರಿತ್ ನೋಂಡಾರ್ ಅವರನ್ನು ನಾನು ಜಂಟಿ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ವಿಜೇಶ್ ನಾಯ್ಕ್ ನಾರ್ಯಗುತ್ತಿನವರು. ಅದೇ ರೀತಿಯಲ್ಲಿ ಅವರು ಕೂಡ ಓರ್ವ ಉದ್ಯಮಿ, ಈ ಭಾಗದ ಒಬ್ಬ ಪ್ರಸಿದ್ಧ ಉದ್ಯಮಿ. ಮುಡಿಪಿನಲ್ಲಿ ಒಂದು ಹೋಟೆಲ್ ಇದೆ, ಸ್ಕೈ ಬಾರ್ ಕೂಡ ಅವರದ್ದೇ ಆಗಿದೆ. ಅದರಲ್ಲಿ ಕೂಡ ಅವರು ಒಬ್ಬ ಮಾಲಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಕೂಡ ಒಬ್ಬ ಕ್ರಿಯಾಶೀಲ ಸದಸ್ಯರು ಅವರು. ಹೆಚ್ಚಿನ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ನವರು ಹೆಚ್ಚು ಇಲ್ಲಿ ಸೇರಿಕೆ ನಮ್ಮ ವೇದಿಕೆ ಇರುವುದೇ ಒಂದು ವಿಶೇಷ. ಅದು ನಮ್ಮ ವಿಜೇಶ್ ನಾಯ್ಕರು ಬಂಟ ಸಮಾಜದ ಒಬ್ಬ ಯುವ ನೇತಾರ. ವಿಜೇಶ್ ನಾಯಕರನ್ನು ನಾನು ಈ ಸಂದರ್ಭದಲ್ಲಿ ಜಂಟಿ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರವೀಂದ್ರ ಬಂಗೇರ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಈ ಊರಿನವರೇ ಹರಿಶ್ಚಂದ್ರ ಶೆಟ್ಟಿಗಾರರವರು. ಅವರು ಈಗ ಕೊಣಾಜೆ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಓರ್ವ ಸಾಮಾಜಿಕ ಸೇವಾ ಕಾರ್ಯಕರ್ತರು ಮಾತ್ರ ಅಲ್ಲದೆ ಧಾರ್ಮಿಕತೆಯ ಬಗ್ಗೆ ಅತಿ ಹೆಚ್ಚಿನ ಮುತುವರ್ಜಿ ವಹಿಸಿಕೊಂಡು ಈ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಹರಿಶ್ಚಂದ್ರ ಶೆಟ್ಟಿಗಾರರನ್ನು ನಾನು ಈ ಸಂದರ್ಭದಲ್ಲಿ ಜಂಟಿ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೋಹನ್ ಕುಮಾರ್ ಪುಲಿಂಚಾಡಿ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಗೌರವಾಧ್ಯಕ್ಷರು ಮಾತ್ರ ಅಲ್ಲದೆ ಈ ಕೊಣಾಜೆ ಗ್ರಾಮ ಆಗಲಿ ಎಲ್ಲಿ ಆಗಲಿ ಎಲ್ಲ ಧಾರ್ಮಿಕವಾದಂಥ ಕಾರ್ಯಕ್ರಮಗಳಲ್ಲಿ ನೇತೃತ್ವ ವಹಿಸಿಕೊಂಡು ನಮ್ಮೊಂದಿಗೆ ಇರತಕ್ಕಂಥವರು ಪ್ರಸಾದ್ ರೈ ಕಲ್ಲಿಮಾರ್ರವರು. ನಮ್ಮೆಲ್ಲರ ಆತ್ಮೀಯರು ಆಗಿರತಕ್ಕಂಥ ಪ್ರಸಾದ್ ರೈ ಕಲ್ಲಿಮಾರ್ರವರನ್ನು ಜಂಟಿ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸಪ್ತಸ್ವರ ಕಲಾ ತಂಡದ ಅಧ್ಯಕ್ಷರು, ಯುವ ನೇತಾರರಾಗಿರ್ತಕ್ಕಂತಹ ರಿತೇಶ್ ಶೆಟ್ಟಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಭುವನೇಶ್ವರಿ ಮಾತೃಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಲಲಿತಾರವರನ್ನು ಕೂಡ ನಾನು ಜಂಟಿ ಸಂಸ್ಥೆಗಳ ಪರ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಸಪ್ತಸ್ವರ ಕಲಾ ತಂಡ ಸೇವಾ ಟ್ರಸ್ಟ್ ಅಂತ ಇದೆ, ಅದರ ಸದಸ್ಯರಾಗಿರ್ತಕ್ಕಂತಹ ಸುರೇಂದ್ರ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಮಾತ್ರ ಅಲ್ಲದೆ ಇಂದು ಗ್ರಾಮ ಗೌರವವನ್ನು ಪಡೆಯಲಿರತಕ್ಕಂತಹ ಒಬ್ಬ ಹಿರಿಯ ಅಧ್ಯಾಪಕರು ನಮ್ಮೊಂದಿಗೆ ಇದ್ದಾರೆ, ಶಂಕರ ಭಟ್ರು. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಮತ್ತು ಇನ್ನಷ್ಟು ಕೆಲವಾರು ಪ್ರತಿಭಾನ್ವಿತರನ್ನು ಕೂಡ ಇಲ್ಲಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಈ ಬಹಳಷ್ಟು ಸಂಖ್ಯೆಯಲ್ಲಿ ಈ ಸಪ್ತಸ್ವರ ಕಲಾ ತಂಡ ಮತ್ತು ಶಾರದೋತ್ಸವ ಸಮಿತಿ ನಡೆಸ್ತಾ ಇರತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ಸಾಹದಿಂದ, ಬಹಳ ಒಂದು ಆಸಕ್ತಿಯಿಂದ ಬಂದು ನೀವೆಲ್ಲರೂ ಹಿರಿಯರು, ಕಿರಿಯರು, ಈ ಊರಿನ ಎಲ್ಲ ನಾಗರಿಕ ಬಂಧುಗಳು ಇಲ್ಲಿ ಬಂದು ಸೇರಿಕೊಂಡಿದ್ದೀರಿ. ನಿಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಪತ್ರಿಕಾ ಮಾಧ್ಯಮದವರು, ಮುಖ್ಯವಾಗಿ ಪ್ರಜಾವಾಣಿಯ ಪತ್ರಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಕೋಣಾಜೆ, ಅವರನ್ನು ಯಾವಾಗಲೂ ಬಿಡಬಾರ್ದು, ಡಾಕ್ಟರ್ ಸತೀಶ್ ಕೋಣಾಜೆಯವರ ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಮಾತ್ರ ಅಲ್ಲದೆ ಇತರ ಎಲ್ಲ ಪತ್ರಕರ್ತರು ಇಲ್ಲಿದ್ದರೆ ಅವರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ಮತ್ತೊಂದು ಮಾಧ್ಯಮ ಮಿತ್ರರು ಹೊಸಕೂರಲ್ಲೇ ಚಾನೆಲ್ನವರು ಇಲ್ಲಿ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಸಪ್ತಸ್ವರ ಕಲಾ ತಂಡದ ಎಲ್ಲ ಸದಸ್ಯರುಗಳು, ಅದೇ ರೀತಿ ಪದಾಧಿಕಾರಿಗಳು, ಅದೇ ಸಾರ್ವಜನಿಕ ಶಾರದೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ಎಲ್ಲರಿಗೂ ಶುಭವಾಗಿ. ಸಲಹೆಗಾರರಾಗಿದ್ದ ನಿವೃತ್ತ ಅಧ್ಯಾಪಕರಾಗಿರುವ ಶ್ರೀಯುತ ರವೀಂದ್ರ ಕಲ್ಲಿಮಾರ್ ಇವರಿಗೆ ಕೂಡ ನಾವು ಸ್ವಾಗತವನ್ನು ನೀಡಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಪ್ರಾಸ್ತಾವಿಕ ನುಡಿ ಶ್ರೀಯುತ ನಾರಾಯಣಮೂರ್ತಿ ಇವರೇ. ಆದರಣೀಯ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ಸುಮಾರು 32 ವರ್ಷಗಳ ಹಿಂದೆ ಈ ಪರಿಸರದಲ್ಲಿ ಸಪ್ತಸ್ವರ ಕಲಾ ತಂಡ ಅನ್ನುವಂಥ ಈ ಒಂದು ಸಂಸ್ಥೆ ಪ್ರಾರಂಭ ಆಯಿತು. ನಾವು ಆ ಒಂದು ಸಂಸ್ಥೆಯ ಉದ್ದೇಶವನ್ನು ಸಂಘಟನೆ, ಸಂಸ್ಕಾರ ಹಾಗೂ ಸೇವೆ, ಸಂಘಟನೆ, ಸಂಸ್ಕಾರ ಹಾಗೂ ಸೇವೆ
ಈ 3 ಉದ್ದೇಶಗಳ ಒಂದು ಪ್ರಾಪ್ತಿಗಾಗಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಈ ಒಂದು 32 ವರ್ಷಗಳ ನಿರಂತರ ಸೇವೆಯ ಉದ್ದೇಶ ಈ 3 ಉದ್ದೇಶಗಳನ್ನು ಬಿಟ್ಟು ಆಚೀಚೆ ಹೋಗಲಿಲ್ಲ. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ನಾವು ಮುಂದುವರಿತಾ ಇದ್ವಿ. ಒಂದು 18-20 ಯುವಕರು, ಒಂದು 20-25 ವರ್ಷದ ಒಂದು ವಯಸ್ಸು. ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರವೇಶ ಅವರ ಜೀವನದಲ್ಲಾಯಿತು. ಆಗ ನಿತ್ಯ ಶಾಖೆಗಳಲ್ಲಿ ಮಹಾಪುರುಷರ ಕಥೆ, ಅಮೃತವಚನ ಇದನ್ನೆಲ್ಲ ಕೇಳ್ತಾ ಅವ್ರಿಗೊಂದು ಯೋಚನೆ ಬಂತಾರೆ, ನಾವು ಬರೇ ನಮಗೋಸ್ಕರ, ನಮ್ಮ ಮನೆಗೋಸ್ಕರ ಇಷ್ಟೇ ದುಡಿದ್ರೆ ಸಾಕಾ, ಈ ದೇಶಕ್ಕೆ ನಾವೇನು ಮಾಡೋದು ಬೇಡವಾ ಅನ್ನತಕ್ಕಂಥ ಯೋಚನೆ ಆ ಯುವಕರಿಗೆ ಬಂತು. ಅದರ ಫಲಸ್ವರೂಪನೇ ಈ ಒಂದು ಸಪ್ತಸ್ವರ ಕಲಾ ತಂಡದ ರಚನೆಯಾಯಿತು. ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಯೋಚನೆಗಳಿತ್ತು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಏನೇನೋ ಒಂದು ಕಲ್ಪನೆಗಳು ಬರ್ತಾಯಿತ್ತು. ಆ ಸೇವೆ ಮಾಡುವ, ಈ ಸೇವೆ ಮಾಡುವ, ಕೈಯಲ್ಲಿ ದುಡ್ಡಿಲ್ಲ. ಅವಾಗ ಏನು ಮಾಡೋದು? ಆಗ ನಮಗೆ ಇಲ್ಲೆಲ್ಲ ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಗಳಲ್ಲಿ ಹೋಗಿ ಈ ಶರಬತ್ತು ಮಾರೋದು, ಅದನ್ನೆಲ್ಲ ತಿಂಡಿ ಮಾರುವಂಥದ್ದು, ತಯಾರು ಮಾಡುವಂಥದ್ದು, ಮಾರುವಂಥದ್ದು, ಅದರಲ್ಲಿ ಉಳಿಕೆಯ ಹಣವನ್ನು ಈ ಸೇವೆಗೋಸ್ಕರ ಉಪಯೋಗಿಸ್ತಿದ್ವಿ. ಅದರ ನಂತರ ಈ ಒಂದು ಶನೀಶ್ವರ ಪೂಜೆ ಅದನ್ನು ಶುರು ಮಾಡಿದ್ವಿ. ಸಾರ್ವಜನಿಕ ಶನೀಶ್ವರ ಪೂಜೆ ಎಲ್ಲ ಸಮಸ್ತ ಮನೆಗಳಿಗೂ ಸಹಿತ ತೆರಳಿ ಒಂದು ಶನೀಶ್ವರ ಪೂಜೆಗೆ ಆಹ್ವಾನ ಕೊಟ್ಟು ನಾವು ಒಂದು ಸಂಗ್ರಹ ಮಾಡ್ತಾಯಿದ್ವಿ. ಆ ಸಮಯದಲ್ಲಿ ಬೀಡಿ ಕಟ್ಟುವ ತಾಯಂದರು ಸಹಿತ ತಮ್ಮ ಚಾಪೆಯ ಕೆಳಗೆ ಇರ್ತಕ್ಕಂಥ ಒಂದು ಬಿಡಿ ಕಾಸುಗಳನ್ನು ಈ ಒಂದು ತಂಡದ ಸದಸ್ಯರಿಗೆ ಕೊಟ್ಟು ಬೆನ್ನೆಲುಬಾಗಿ ನಿಂತಿದ್ದರು. ಆ ಥರ ಇಡೀ ಸಮಾಜದ ಒಂದು ಬೆಂಬಲ ಈ ಒಂದು ಸಂಸ್ಥೆಗೆ ದೊರಕಿತು. ಆಮೇಲೆ ಈ 32 ವರ್ಷಗಳಲ್ಲಿ ಈ ಕೆಲವು ಸೇವೆಗಳನ್ನು ನಾನು ತಿಳಿಸ್ತೇನೆ. ವಿದ್ಯಾನಿಧಿ ಮೂಲಕ ಅರ್ಹ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು, SSLC ವಿದ್ಯಾರ್ಥಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾರ್ಗದರ್ಶನ ಶಿಬಿರ, ಕೃಷಿ ಕಾನೂನು ಇನ್ನಿತರ ಮಾಹಿತಿ ಶಿಬಿರಗಳನ್ನು ಹಮ್ಮಿಕೊಳ್ಳುವುದು, ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆಯಲ್ಲಿ ವಾರ್ಷಿಕ ಪ್ರವಾಸ, ರಕ್ತದಾನ ಶಿಬಿರ, ಗ್ರಾಮದಲ್ಲಿ ವನಮಹೋತ್ಸವ, ಶ್ರಮ ಸೇವಾ ಕಾರ್ಯ, ಗ್ರಾಮಸ್ಥರಿಗೆ ಆರೋಗ್ಯ ಮಾಹಿತಿ, ವಿಮಾ ಯೋಜನೆ ಸೌಲಭ್ಯ, ಸಾಮಾಜಿಕ ಸಂಘಟನೆ ಸಂಸ್ಕಾರಕ್ಕಾಗಿ ಪ್ರತಿ ಮಂಗಳವಾರ ಸಂಜೆ 7:30ಯಿಂದ 8:30 ತನಕ ಇಲ್ಲಿ ಭಜನಾ ಕಾರ್ಯಕ್ರಮ ಇರ್ತದೆ. ಪ್ರತಿ ಆದಿತ್ಯವಾರ ಉಚಿತ ಭರತನಾಟ್ಯ ತರಗತಿ, ಧಾರ್ಮಿಕ ಕಾರ್ಯಕ್ರಮಗಳಾಗಿ ಸಾಮೂಹಿಕ ಶನೀಶ್ವರ ಪೂಜೆ, ವರಮಹಾಲಕ್ಷ್ಮಿ ವ್ರತ ಇದನ್ನು ಆಚರಿಸ್ತೀವಿ. ಧಾರ್ಮಿಕ ಪ್ರಜ್ಞೆ ಬೆಳೆಸಲು ಸತ್ಸಂಗ ಕಾರ್ಯಕ್ರಮ, ಸಂಸ್ಥೆಯ ಸಭಾಂಗಣದಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘಗಳ ಇನ್ನಿತರ ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆಗಳು ಸಹಿತ ನಡೀತಾ ಇದೆ. ಪ್ರತಿದಿನ ಪ್ರಾತಃ ಕಾಲ 5ರಿಂದ 6:30ವರೆಗೆ ಯೋಗ ತರಬೇತಿ ನಡೀತಾ ಇದೆ. ಇಲ್ಲಿ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ, ಗ್ರಾಮೀಣ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ಶನಿವಾರ ಸಂಜೆ ಚಿತ್ರಕಲಾ ತರಬೇತಿ, ಪ್ರತಿ ಆದಿತ್ಯವಾರ 3:30ರಿಂದ 5:30ವರೆಗೆ ಯಕ್ಷಗಾನ ತರಬೇತಿ. ಇದೆಲ್ಲವನ್ನು ಮಾಡ್ತಾ ಇತ್ತೀಚೆಗೆ ಅಂಚೆ ಜನ ಸುರಕ್ಷಾ ಅಭಿಯಾನ, ಅಪಘಾತ ವಿಮೆ, ರಾಮಾಂಜನೇಯ ವ್ಯಾಯಾಮ ಶಾಲೆಯ ಒಂದು ಜೊತೆಯಲ್ಲಿ ಒಂದು ಇದೊಂದು ಕಾರ್ಯಕ್ರಮ ಮಾಡಿದ್ವಿ. 105 ಜನಗಳು ಅದರಲ್ಲಿ ಉಪಯೋಗ ಪಡೆದರು. ಮತ್ತು ರಕ್ತನಿಧಿ ಸಂಗ್ರಹ ಕಾರ್ಯಕ್ರಮ, 60 ಯೂನಿಟ್ಗಳನ್ನು ಬಜರಂಗದಳ, ವಿಶ್ವ ಹಿಂದೂ ಪರಿಷತ್, ಜಮದಗ್ನಿ ಘಟಕ ಇದೆಲ್ಲರ ಸಹಕಾರದೊಂದಿಗೆ ನಾವು ಮಾಡಿದ್ದೀವಿ. ಇದೆಲ್ಲವನ್ನು ಮಾಡ್ತಾ ನಮಗೊಂದು ಅನ್ನಿಸ್ತು, ಅಲ್ಲ ಹೌದು ನಾವು ಸೇವೆಯನ್ನು ಮಾಡ್ತೇವೆ, ಹೌದು, ಇಡೀ ಸಮಾಜವನ್ನು ಸೇರಿಸ್ಕೊಂಡು ಯಾಕೆ ನಾವು ಮಾಡಬಾರ್ದು? ಎಲ್ಲ ಆಸಕ್ತ ಒಂದು ಸಮಾಜದ ಸೇವೆಯ ಆಸಕ್ತಿ ಇರ್ತಕ್ಕಂಥ ಎಲ್ಲರನ್ನ ಸೇರಿಸ್ಕೊಂಡು ನಾವಿಲ್ಲಿ ಶಾರದೋತ್ಸವದ ಕಲ್ಪನೆಯನ್ನು ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ. ಸುಮಾರು ಈಗ 20 ವರ್ಷಗಳಿಂದ ಇಲ್ಲಿ ಶಾರದೋತ್ಸವವನ್ನು ಮಾಡ್ತಾಯಿದ್ದೀವಿ. ಇದರ ಈ 20 ವರ್ಷಗಳು ಸಹಿತ ನಿರಂತರ ನೇತೃತ್ವವನ್ನು ನಮಗೆ
ಶ್ರೀಯುತ ಪ್ರಸಾದ್ ರೈ ಅವರು ನಮಗೆ ನೇತೃತ್ವವನ್ನು ಕೊಡ್ತಾ ಇದ್ದಾರೆ. ರವೀಂದ್ರ ರೈ ಅವರ ಮಾರ್ಗದರ್ಶನ. ಬಹುಶಃ ಇವರಿಬ್ಬರ ಒಂದು ಬೆನ್ನು ತಟ್ಟುವಿಕೆ ಯಾವುದಿದೆ, ಒಂದು ಬೆಂಬಲ ಇದೆ, ಅದಕ್ಕೆ ನಾವು ನಿಜಕ್ಕೂ ವಿಚಾರ ಮಾಡುವಂಥದ್ದು. ಅದೃಷ್ಟವಂತರು ನಾವು. ಹಾಗೆ ಇಡೀ ಸಮಾಜ ನಮ್ಮ ಜೊತೆಯಲ್ಲಿ ನಿಲ್ಲಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಸಾರ್ವಜನಿಕ ಶಾರದೋತ್ಸವ ಸಮಿತಿಯನ್ನು ರಚನೆ ಮಾಡಿ ಎಲ್ಲರನ್ನ ಸೇರಿಸಿಕೊಂಡು ಈ ಒಂದು ಶಾರದೋತ್ಸವವನ್ನು ಮಾಡ್ತಾಯಿದ್ದೀವಿ. ಈ ವರ್ಷ ಮತ್ತು ಪ್ರತಿ ವರ್ಷವೂ ಸಹಿತ ಸಾಮಾಜಿಕ ಕಳಕಳಿ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ನಾವು ಈ ಶಾರದೋತ್ಸವವನ್ನು ಪ್ರತಿ ವರ್ಷವೂ ಮಾಡಿದ್ದೇವೆ. ಈಗ 20ನೇ ವರ್ಷ ಇದು. ಈ ವರ್ಷ ನಮ್ಮ ಅದೃಷ್ಟ ಶ್ರೀಯುತ ಜಿತೇಂದ್ರ ಶೆಟ್ಟಿಯವರು, ತಲಪಾಡಿ ಗೊತ್ತು. ಅವರು ಅಷ್ಟು ದೂರ ಇದೆ ಇಲ್ಲಿಂದ, ಈ ಊರಿನವರಲ್ಲ. ಆದರೂ ಸಹಿತ ಸದಾ ಒಂದು ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ಅವರ ಒಂದು ನೇತೃತ್ವದಲ್ಲಿ ಈ ವರ್ಷ ನಾವು ಶಾರದೋತ್ಸವವನ್ನು ಮಾಡ್ತಾಯಿದ್ದೀವಿ. ಈ ಥರದಲ್ಲಿ ವಿಜೃಂಭಣೆಯಿಂದ ಶಾರದೋತ್ಸವವನ್ನು ಮಾಡ್ತಾಯಿದ್ದೀವಿ. ಇನ್ನು ನಮಗೆ ಸುಮಾರು 17 ವರ್ಷದ ಹಿಂದೆ ಇಲ್ಲಿ ಈ ಒಂದು ಪರಿಸರದಲ್ಲಿ ಪವಿತ್ರವಾಗಿರ್ತಕ್ಕಂಥ ಒಂದು ವೃಕ್ಷ ರಾಜ ಅಂತ ಹೇಳ್ತಕ್ಕಂಥ ಆ ಒಂದು ಅಶ್ವತ್ಥ ಗಿಡವನ್ನು ನಾವು ನೆಟ್ವಿ. ನೋಡ್ತಾ ನೋಡ್ತಾ ನಮ್ಮೆಲ್ಲ ಈ ಸೇವಾ ಕಾರ್ಯಗಳಿಗೆ ಸಾಕ್ಷಿ ಏನೋ, ನೋಡ್ತಾ ಇದೆಯೇನೋ, ಖುಷಿ ಪಡ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ಅದು ದೊಡ್ಡದಾಗಿ ಬೆಳೆದು ನಿಂತಿತ್ತು. ನಮಗೆ ಮನಸ್ಸಿನಲ್ಲಿ ಖುಷಿ, ಆದರೆ ಒಂದು ಕಳಕಳಿ ಇತ್ತು. ಇದಕ್ಕೆ ಏನಾದರೂ ಮಾಡಿ ನಾವು ಒಂದು ಕಟ್ಟೆಯನ್ನು ಕಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಮನಸ್ಸಲ್ಲಿತ್ತು. ಅದನ್ನು ಈ ವರ್ಷ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ದುರ್ಗಾ ಫ್ರೆಂಡ್ಸ್ ಕೊಣಾಜೆ ಇವರು ಎಲ್ಲರೂ ಸೇರಿ ಅವರು ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬ ಆಭಾರಿಗಳಾಗಿದ್ದೀವಿ. ಮತ್ತು ನಮ್ಮ ಒಂದು ಈ ಸೇವಾ ಕಾರ್ಯಗಳನ್ನು ನೋಡ್ತಾ ನೋಡ್ತಾ ಈ ನಮ್ಮ 5 ಸೆಂಟ್ಸ್ ಜಾಗವನ್ನು ನಮಗೆ ಕೊಟ್ಟಿದ್ದರು ಗೌರ್ಮೆಂಟಿಂದ. ನಾವು ತಗೊಂಡಿದ್ವಿ, ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ವಿ. ಅದ್ರ ಪಕ್ಕದಲ್ಲಿ ಸುಮಾರು 8 ಸೆಂಟ್ಸ್ ಜಾಗ ವಿಶ್ವನಾಥ್ ಶೆಟ್ಟರು ಮಂಗಳೂರಿನವರು. ಅವರು ನೋಡ್ತಾ ನೋಡ್ತಾ ಅವ್ರು ಹೇಳಿದರು, ನಾನು ನಿಮಗೆ 8 ಸೆಂಟ್ಸ್ ಜಾಗವನ್ನು ಉಚಿತವಾಗಿ ಕೊಡ್ತೇನೆ. ನೋಡಿ, ಇವತ್ತಿನ ಕಾಲದಲ್ಲಿ ಉಚಿತವಾಗಿ 1 ಸೆಂಟ್ಸಿಗೆ ಸುಮಾರು 2.5-3 ಲಕ್ಷ ಇರ್ಬೋದು. ಇಲ್ಲಿ 8 ಸೆಂಟ್ಸ್ ಜಾಗವನ್ನು ಉಚಿತವಾಗಿ ನಮಗೆ ಕೊಟ್ಟರು. ಆವಾಗ ಅವರ ತಂದೆ ತಾಯಿಗಳ ನೆನಪಲ್ಲಿ ಆ ದಂಪತಿಗಳು ಇಲ್ಲಿ ಕೊಟ್ಟಿದ್ದರು. ಅವರ ಒಂದು ನೆನಪಲ್ಲಿ ಈ ಒಂದು ನಾವು ಕುಳಿತುಕೊಂಡಿರ್ತಕ್ಕಂಥ ಈ ಒಂದು ರಂಗಮಂದಿರವನ್ನು ನಾವು ಕಟ್ಟಿದ್ದೀವಿ. ಸುಮಾರು 20 ಲಕ್ಷ ಅಷ್ಟು ಸಂಗ್ರಹ ಆಗಿದೆ ಸಾರ್ವಜನಿಕರಿಂದ. ಈ ಒಂದು ರಂಗಮಂದಿರವನ್ನು ಕಟ್ಟಿದ್ದೀವಿ. ನಂತರ ಇಲ್ಲಿ ಒಬ್ಬರು ಸತೀಶ ಅಂಥೇಳಿ ನಮ್ಮ ಸದಸ್ಯರೊಬ್ಬರಿದ್ದರು. ಅವರು ಬಹುಶಃ ಅವರು ಮನೆಗಿಂತ ಜಾಸ್ತಿ ಈ ತಂಡವನ್ನು ಪ್ರೀತಿಸ್ತಿದ್ರೋ ಏನೋ. ಅವರು ಈ ಪ್ರತಿ ಕಾರ್ಯಕ್ರಮ ಆಗಲಿ, ಪ್ರತಿ ವಾರ ಮೀಟಿಂಗ್ ಆಗಲಿ, ಭಜನೆ ಆಗಲಿ, ಮೊದಲು ಬಾಗಿಲು ತೆಗೆಯೋದು ಸತೀಶರು, ಕೊನೆಗೆ ಲಾಕ್ ಮಾಡುವವರು ಸತೀಶರು. ಅವರು ಇಲ್ಲೇ ಎದುರುಗಡೆ ಇದ್ದರು. ಅವರ ಒಂದು ಅಕಾಲಿಕ ಮರಣ ಆಯಿತು. ಆವಾಗ ನಾವು ಹಿಂದೆ ಬಾಲಗೋಕುಲವನ್ನು ನಾವು ಮಾಡ್ತಾಯಿದ್ವಿ ಇಲ್ಲಿ. ಆವಾಗ ಆ ಮಕ್ಕಳಿಗೆ ನೀರು ಕುಡಿಯುವ ನೀರಿನ ಅವಶ್ಯಕತೆ ಇತ್ತು. ಅವ್ರ ತಾಯಿ ಆ ಒಂದು ಬಿಸಿ ನೀರನ್ನು ಮಾಡಿ ಆ ಸತೀಶರ ಹತ್ರ ಕಳಿಸ್ತಾ ಇದ್ದರು. ಆ ಒಂದು ಪ್ರತಿಯೊಂದು ಬಾಲಗೋಕುಲದಲ್ಲಿ ಸಹಿತ ಅವರು ನೀರನ್ನು ತಗೊಂಡು ಬರ್ತಾಯಿದ್ರು. ಇತ್ತೀಚೆಗೆ ಅವರು ನಿಧನ ಹೊಂದಿದರು. ಅವರ ಒಂದು ನೆನಪಿನಾರ್ಥ ಅವರ ಕುಟುಂಬದವರು ಇಲ್ಲಿ ಒಂದು ಅಕ್ವಾ ಗಾರ್ಡನ್ನು ಕೊಟ್ಟು ಇಲ್ಲಿ ಸಾಕಷ್ಟು ಮಕ್ಕಳು ಇಲ್ಲಿ ಪ್ರತಿ ಭಾನುವಾರ ನೃತ್ಯ ತರಬೇತಿ, ಯಕ್ಷಗಾನ ತರಬೇತಿ, ಇದೆಲ್ಲ ನೀರಿನ ಅವಶ್ಯಕತೆ ತುಂಬ ಇತ್ತು. ಆ ಥರದಲ್ಲಿ ಅವರು ಒದಗಿಸಿಕೊಟ್ಟಿದ್ದಾರೆ. ನೋಡಿ, ಒಂದು ನಾವು ನಿಸ್ವಾರ್ಥವಾಗಿ ಹೊರಟ್ರೆ ಎಲ್ಲೆಲ್ಲಿಂದ ಒಂದು ಕಲ್ಪನೆಗಳು ಬರ್ತವೆ, ಎಲ್ಲೆಲ್ಲಿಂದ ಒಂದು ಸಹಕಾರ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಇದರ ಬಗ್ಗೆ ಗಮನಿಸ್ಬೋದು. ಇದೆಲ್ಲ ರೀತಿಯಿಂದ ನಾವು ಮಾಡ್ತಾ ಈ ತಂಡವನ್ನು ಬೆಳೆಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಎಲ್ಲರ ಸಹಕಾರವನ್ನು ನಾವು ಕೇಳ್ತಾ ಇದ್ದೀವಿ.
ಇದೆಲ್ಲವನ್ನು ಸಹಕಾರವನ್ನು ನಮಗೆ ಕೊಡ್ತಾ ನಮ್ಮನ್ನು ಈ ಒಂದು ತಂಡವನ್ನು ಬೆಳೆಸಲಿಕ್ಕೆ ತಾವೆಲ್ಲ ಸಹಕಾರ ಕೊಡ್ತೀರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಆಧಾರ ಸ್ತಂಭವಾಗಿದ್ದುಕೊಂಡು ತೆರೆಯ ಮರೆಯಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರಲ್ಲಿ ಇವತ್ತು ನಾರಾಯಣಮೂರ್ತಿಯವರು ಕೂಡ ಒಬ್ಬರು ಅಂತ ಹೇಳಿ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಬಹಳ ಒಂದು ಈ ಸಪ್ತಸ್ವರ ಕಲಾ ತಂಡ ಕಳೆದ 20 ವರ್ಷದಿಂದ ನಡೆದು ಬಂತಂದ ಒಂದು ಹಾದಿಯನ್ನು, ಅದನ್ನು ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತಾರೆ, ಪಕ್ಷಿ ನೋಟ ಅಂತ, ಅದನ್ನು ಮಾಡಿದ್ದಾರೆ. ವಂದನೆಗಳು. ಸಮಯದ ಪ್ರಜ್ಞೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ದೀಪ ಪ್ರಜ್ವಲನೆ ಡಾಕ್ಟರ್ ಮಾಧವಿ ವಿಜಯಕುಮಾರ್ ಅವರು ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೀಪ ಪ್ರಜ್ವಲನ ಮಾಡುವುದರ ಮುಖಾಂತರ ಮಾತೃಸ್ವರೂಪಿಯಾದ ಡಾಕ್ಟರ್ ಮಾಧವಿ ವಿಜಯಕುಮಾರ್ ಅವರು ದಿವ್ಯ ಹಸ್ತದಿಂದ ದೇವಿಗೆ ನಮಸ್ಕರಿಸುತ್ತಾ, ಶಾರದಾ ಮಾತೆಯನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೆಲ್ಲರಿಗೂ ವಂದನೆಗಳು. ನೆರೆದಿರುವ ಬಂಧು ಭಗಿನಿಯರಿಗೂ ಪ್ರೀತಿಯ ನಮಸ್ಕಾರಗಳು. ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಪರ್ವ ಸಮಯದಲ್ಲಿ ಆದಿಶಕ್ತಿ ಜಗನ್ಮಾತೆಯನ್ನು 9 ವಿವಿಧ ರೂಪಗಳಿಂದ ನಾವು ಪೂಜಿಸುವುದು ನಮ್ಮ ಸಂಪ್ರದಾಯ. 7ನೇ ದಿನವಾದ ಇಂದು ವಿದ್ಯಾಪ್ರದಾಯಿನಿ ಶಾರದಾ ಮಾತೆಯನ್ನು ಆರಾಧಿಸುವ ದಿನ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ ಎಂದು ನಾವು ಶಾರದೆಯನ್ನು ಸ್ತುತಿಸಿ ನಮಗೆ ವಿದ್ಯಾದಾನ ಮಾಡಿ ನಮ್ಮನ್ನು ಉದ್ಧರಿಸು ಎಂದು ನಾವು ಬೇಡಿಕೊಳ್ಳುತ್ತೇವೆ. ಆದಿಶಕ್ತಿ ದುರ್ಗೆ ಹಾಗೂ ಶಾರದಾ ಮಾತೆಯ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಆರೋಗ್ಯ, ಸಂತೋಷ, ಸಮೃದ್ಧಿ, ಸದ್ಬುದ್ಧಿ ಹಾಗೂ ಜಾಗತಿಕವಾಗಿ ಶಾಂತಿ ನೆಲೆಸಲಿ ಎಂದು ಬೇಡಿಕೊಳ್ಳುತ್ತಾ, ನಮಗೆ ಎಲ್ಲ ಅವಕಾಶಗಳನ್ನು ದೇವಿ ನೀಡಬೇಕು ಎಂದು ಕೇಳಿಕೊಳ್ಳುತ್ತಾ, ದೇವದೇವಿಯರಿಗೆ ಸದಾ ಸರ್ವದ ಕೃತಜ್ಞತೆಯನ್ನು ಕೂಡ ಮರೆಯದೆ ಅರ್ಪಿಸೋಣ. ಭಾರತೀಯ ಸಂಸ್ಕೃತಿಯಲ್ಲಿ 64 ಕಲಾ ಪ್ರಕಾರಗಳಿವೆ ಎನ್ನುತ್ತಾರೆ. ಸಪ್ತಸ್ವರ ಕಲಾ ತಂಡದವರು ಹಲವಾರು ವರ್ಷ, ಅಂದರೆ 32 ವರ್ಷ ಅಂತ ಹೇಳಿದರು. ನನ್ನ ಮಗ ವಿಶ್ವಮಂಗಳ ಶಾಲೆಗೆ ಬರುವಾಗಿನಿಂದ ನನಗೆ ಸಪ್ತಸ್ವರದ ಬಗ್ಗೆ ಗೊತ್ತು. ಆಗಿನಿಂದ ಹಲವೊಂದು ಕಾರ್ಯಕ್ರಮಗಳು ನಡೀತಾ ಇವೆ. ಇವರು ನೃತ್ಯ, ಸಂಗೀತ, ಭಜನೆ, ಸತ್ಸಂಗ, ಯೋಗ ಹಾಗೂ ಮತ್ತೇನು ಮಾಡ್ತಾ ಇದ್ದ ಅವುಗಳೆಲ್ಲವನ್ನೂ ಕಲಿಸುವಂತಹ ಕೆಲಸ ಮಾತ್ರ ಮಾಡುವುದಲ್ಲದೆ ಸಾರ್ವಜನಿಕ ಸೇವಾ ಕಾರ್ಯಗಳಲ್ಲೂ ತುಂಬ ಮುಂಚೂಣಿಯಲ್ಲಿದ್ದಾರೆ. ಅವರೇ ಹೇಳಿದಂತೆ ಊರಿನ ಜನರೆಲ್ಲರ ಸಹಕಾರದಿಂದ ಇಷ್ಟು ವರ್ಷಗಳಿಂದ ಇದು ಇಷ್ಟು ಚೆನ್ನಾಗಿ ಬೆಳೆದು ಬಂದಿದೆ. ಸ್ವಂತ ಜಾಗ ಆಗಿದೆ, ಸ್ವಂತ ಕಟ್ಟಡ ಆಗಿದೆ, ಸ್ವಂತ ವೇದಿಕೆಯೂ ಆಗಿದೆ. ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನಗೆ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಹಾಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಪ್ತಸ್ವರ ಕಲಾ ತಂಡದವರಿಗೂ, ಅಧ್ಯಕ್ಷರಿಗೂ, ಶ್ರೀ ರಿತೇಶ್ ಶೆಟ್ಟಿಯವರಿಗೂ ಮತ್ತು ಸರ್ವ ಸದಸ್ಯರಿಗೂ ಕೂಡ, ಹಾಗೂ ಶಾರದೋತ್ಸವ ಸಮಿತಿಯ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ ಹಾಗೂ ಇತರ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ವಿರಮಿಸುತ್ತೇನೆ. ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದು ದೀಪ ಪ್ರಜ್ವಲನೆ ಮಾಡಿ ಉಪಾಧ್ಯಕ್ಷರು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾ ಶ್ರೀಯುತ ಆಶಿತ್ ನೋಂಡಾ ಇವರು 1-2 ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೆ. ಸಪ್ತಸ್ವರ ಕಲಾ ತಂಡ ಸೇವಾ ಟ್ರಸ್ಟ್, ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂಥ 20ನೇ ವರ್ಷದ ಕೊಣಜೆ ಶಾರದೋತ್ಸವ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಹಾಗೂ ಭಕ್ತಾಭಿಮಾನಿಗಳೇ, ನಾ ವೇದಿಕೆಗೆ ಬರುವ ಮುಂಚೆ ನನ್ನ ಆತ್ಮೀಯ ಸಹೋದರರಾದಂಥ ಮುರಳಿ ಕೊಣಜೆ ಅವರ ಹತ್ರ ಮಾತಾಡ್ಕೊಂಡು ಬಂದೆ. ಅವ್ರ ಹತ್ರ ಮಾತಾಡ್ಕೊಂಡು ಬರಬೇಕಾದ್ರೆ ಹೇಳ್ತಿದ್ರು, 20 ವರ್ಷಗಳ ಹಿಂದೆ
ಈ ಸಂಸ್ಥೆಯನ್ನು, ಈ ತಂಡವನ್ನು ಶುರು ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟ ಇತ್ತಂತ. ಇರಲು ಸರಿಯಾದ ಜಾಗ ಇರಲಿಲ್ಲ. ಒಂದು ಮರದ ಶೀಟಿಂದ ಶುರು ಮಾಡಿದಂಥ ಈ ಸಂಸ್ಥೆ 20 ವರ್ಷಗಳ ಕಾಲ ಪ್ರತಿ ವರ್ಷ ಯಶಸ್ವಿಯಾಗಿ ಈ ನಮ್ಮ ಹಿಂದುತ್ವದ ಒಗ್ಗಟ್ಟನ್ನು ತೋರಿಸಿಕೊಂಡು, ಈ ಸಂಘದ ಒಂದು ಒಗ್ಗಟ್ಟನ್ನು ತೋರಿಸಿಕೊಂಡು ಇಷ್ಟೊಂದು ಭಕ್ತಾಭಿಮಾನಿಗಳನ್ನು ಒಟ್ಟಿಗೆ ಕೂಡಿಸಿ ಈ ಶಾರದಾ ಪೂಜೆಯನ್ನು ಮಾಡುತ್ತಾ ಬಂದಿದ್ದಾರೆ. ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಇಲ್ಲಿ ನಾನು ನೋಡಬೇಕಾದ್ರೆ ಪ್ರತಿಯೊಂದು ಜಾತಿ ಇರಲಿ, ಮತ ಇರಲಿ, ಭೇದ ಇಲ್ಲದೆ ಪ್ರತಿಯೊಬ್ಬರನ್ನು ಒಗ್ಗಟ್ಟು ಮಾಡಿ, ಬರೀ ಗಂಡಸರಲ್ಲ, ಎಷ್ಟೊತ್ತಾದರೂ ಹೆಂಗಸರುಗಳು ಎಲ್ಲರೂ ಭಕ್ತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದಾರೆ, ಈ ತಾಯಿ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಾರೆ. ಇದು ಸುಲಭದ ಕೆಲಸ ಅಲ್ಲ. ಮೊದಲನೇದಾಗಿ ಈ ತಂಡಕ್ಕೆ ನಾನು ಧನ್ಯವಾದವನ್ನು ತಿಳಿಸ್ತಿದ್ದೀನಿ. ಹಾಗೆ ದೇವರ ಹತ್ರ ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾತಾಡದೆ ದೇವರ ಹತ್ರ ಒಂದೇ ಪ್ರಾರ್ಥನೆ ಮಾಡ್ತೀನಿ, ಸೂರ್ಯ ಚಂದ್ರ ಯಾವತ್ತಿನ ತನಕ ಇದೆಯೋ ಅಷ್ಟರ ತನಕ ಈ ಕಾರ್ಯಕ್ರಮ ಆಗ್ತಾ ಬರಲಿ, ಈ ತಾಯಿಯ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್. ಅವರು ಒಂದು ಅತಿಥಿ ಸ್ಥಾನದ 2 ಮಾತುಗಳನ್ನು ಆಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಪಕ್ಕದ ಮೂಳೂರು ಗ್ರಾಮದ ರಾಧಾಕೃಷ್ಣ ರೈ ಉದ್ಯಮಗಳು ಶ್ರೀ ಗಣೇಶ್ ಇಂಡಸ್ಟ್ರೀಸ್ ದೇಳಕಟ್ಟೆ ಇವರು ಒಂದು ಅತಿಥಿ ಸ್ಥಾನದಿಂದ ತಮ್ಮೆರಡು ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಹಾಗೂ ಶ್ರೀ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಶಾರದೋತ್ಸವ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರೇ ಹಾಗೂ ಎಲ್ಲ ಅತಿಥಿಗಳೇ, ಬಹುಶಃ ಈ ಸಪ್ತಸ್ವರ ಕಲಾ ತಂಡದ ಕಾರ್ಯಕ್ರಮಕ್ಕೆ ನಾನು 2ನೇ ಸಲ ಭಾಗಿಯಾಗ್ತಾ ಇದ್ದೇನೆ. ಮುಂಚೆ ಒಂದು ಸಲ ನಾನು ಪ್ರಾರಂಭದಲ್ಲಿ ಈ ಸ್ಥಳಕ್ಕೆ ಬಂದಿದ್ದೆ. ಆವಾಗ ಈ ವೇದಿಕೆಯ ನಿರ್ಮಾಣ ಆ ಸಮಯದಲ್ಲಿ ಆಗಿತ್ತು. ಆ ಸಮಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆ ಇರಲಿಲ್ಲ. ಬಹುಶಃ ಈಗ ಈ ತಂಡಕ್ಕೆ ಹಲವಾರು ಜನ ಬೆನ್ನೆಲುಬಾಗಿ ಸಹಕಾರ ನೀಡುತ್ತಿದ್ದಾರೆ. ಅದೇ ರೀತಿ ಎಲ್ಲ ಸಮಾನ ಮನಸ್ಕರ ಒಂದು ಒಗ್ಗೂಡುವಿಕೆಯಿಂದ ಈ ತಂಡವ ಒಂದು ಬಲಿಷ್ಠವಾಗಿ ಬೆಳೆದು ನಿಂತಿದೆ ಎಂದು ನನ್ನ ಭಾವನೆ. ಯಾಕೆಂತೇಳಿದರೆ ಸಮಾಜ ಸೇವೆ ಮಾಡಬೇಕಿದ್ರೆ, ಸಮಾಜಮುಖಿ ಚಿಂತನೆ ಮಾಡಬೇಕಿದ್ರೆ ಅದಕ್ಕೆ ಸಮಾಜದ ಎಲ್ಲರ ಸಹಕಾರವನ್ನು ಬೇಕು. ಅದಕ್ಕೆ ಸಮಾನ ಮನಸ್ಕರು ಇದ್ದರೆ ಮಾತ್ರ ಆ ಕೆಲಸ ನಡೆಸಲಿಕ್ಕೆ ಸಾಧ್ಯ. ಅಂತಹ ಕೆಲಸವನ್ನು ಈ ಸಂಸ್ಥೆ ನಡೆಸ್ತಾ ಇದೆ. ಜನರ ಸೇವೆಯೊಂದಿಗೆ ಜನಾರ್ದನರ ಸೇವೆ ಎರಡನ್ನೂ ಮಾಡುವಂಥ ಈ ಸಂಸ್ಥೆ ಒಂದು ಕಡೆ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ, ಜನರ ಕಟ್ಟಕಡೆಯ ಆ ವ್ಯಕ್ತಿಗೆ ತಾವು ಮಾಡಬೇಕಾದಂಥ ಸೇವೆಯನ್ನು ಕೊಡೋ ಒಟ್ಟಿಗೆ ಆ ಶಾರದಾ ಮಾತೆಯ ಆ ಪೂಜೆಯನ್ನು ಸಲ್ಲಿಸಿ ಶಾರದಾ ಮಾತೆಯ ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಿರುವಂಥ ಈ ಸಂಸ್ಥೆ ನಿಜವಾಗಿಯೂ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಇದು ನಿಜವಾಗಿಯೂ ಒಂದು ನಮ್ಮ ಈ ಪ್ರದೇಶದಲ್ಲಿ ಒಳ್ಳೆಯ ಸಂಸ್ಥೆಯಾಗಿ ಬೆಳೆದು ಬರಲಿ ಅಂತ ಹೇಳುತ್ತಾ, ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಹಲವಾರು ಇದಕ್ಕೆ ಸಹಕಾರ ನೀಡುವವರು ತುಂಬ ಜನ ಇದ್ದಾರೆ. ನನಗೂ ಭಾರಿ ಖುಷಿ ಆಗ್ತಾ ಉಂಟು. ನನ್ನ ಒಂದು ಅರ್ಧ ಜನ ಇದರಲ್ಲಿ ನನ್ನ ಲಯನ್ಸಿನವರೇ ಇದ್ದಾರೆ. ಉದಾಹರಣೆಗೆ ನಮ್ಮ ಪ್ರಸಾದ್ ರೈ ಇದ್ದಾರೆ, ನಮ್ಮ ರವೀಂದ್ರ ಮಾಸ್ಟರ್ ಇದ್ದಾರೆ. ಇವರೆಲ್ಲ ನಾವು ಒಟ್ಟಿಗೆ ಕೆಲಸ ಮಾಡುವವರು. ಅದರೊಟ್ಟಿಗೆ ನಮ್ಮ ಜಿತೇಂದ್ರ ಶೆಟ್ಟಿ ಅವರನ್ನು ನೀವು ಮಾತ್ರ ಇಲ್ಲಿಂದ ಬಿಟ್ಬಿಡಬೇಡಿ. ಅವರಿಗೆ ತುಂಬ ಜವಾಬ್ದಾರಿ ಕೆಲಸಗಳು ಬೇರೆ ಬೇರೆ ಇರ್ತದೆ. ಅವರು ಇಲ್ಲಿಂದ ಹೋದರೆ ಮತ್ತೆ ನಿಮ್ಮ ಕೈಗೆ ಸಿಗಲಿಲ್ಲ. ಅವರನ್ನು ಕಂಟಿನ್ಯೂ ಆಗಿ ನೀವು ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಒಳ್ಳೆಯದಾಗಿ ಬೆಳೆಯಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಈ ಒಂದು ಸಮಿತಿಯ ಉಪಾಧ್ಯಕ್ಷರಾಗಿದ್ದುಕೊಂಡು ತಾಯಿ ಶಾರದಾ ಮಾತೆಯ ಸೇವೆಯನ್ನು ಮತ್ತು ನಮ್ಮ ಸಪ್ತಸ್ವರ ಕಲಾ ತಂಡದ ಜೊತೆಯಲ್ಲಿ ನಂಟನ್ನು ಇಟ್ಟುಕೊಂಡು ಕೆಲಸ ಮಾಡಿದಂತಹ ಶ್ರೀಮತಿ ಗಂಗಮ್ಮ ಪುಳಿಂಚಾಡಿಯವರು ನಮ್ಮೊಂದಿಗೆ ಇಲ್ಲ ಅಂತ ಹೇಳುವಂಥ ಬಹಳ ನೋವಿನ ಒಂದು ವರ್ತಮಾನ ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. ಅಗಲಿದಂತಹ ದಿವ್ಯ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕರುಣಿಸಲಿ ಅಂತ ನಾವು ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಕಳೆದ 19 ವರ್ಷಗಳಲ್ಲಿ ಕೂಡ ಈ ಒಂದು ವೇದಿಕೆಯಲ್ಲಿ ಬಹಳ ಅರ್ಥಗರ್ಭಿತವಾದ ಕಾರ್ಯಕ್ರಮ ಅಂತ ಹೇಳಿದರೆ ಗ್ರಾಮ ಗೌರವ ಅಂತ
ನಮ್ಮ ಪರಿಸರ ಮತ್ತು ನೆರೆಹೊರೆಯ ಗ್ರಾಮದ ಪಾತ್ರ ಆಗುವಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡುವಂಥದ್ದು ನಮ್ಮ ಒಂದು ಕೆಲಸ. ಅಂತಹ ವ್ಯಕ್ತಿ ಶ್ರೀಯುತ ಶಂಕರ ಮಾಸ್ಟರ್ ನಡುಪದವು, ನಿವೃತ್ತ ಪ್ರಾಧ್ಯಾಪಕರು. ಅವರನ್ನು ನಮ್ಮ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಅವರಿಗೆ ನಾವು ಈ ಒಂದು 20ನೇ ವರ್ಷದ ಶಾರದೋತ್ಸವಕ್ಕೆ ಅವರನ್ನು ನಾವು ಗ್ರಾಮ ಗೌರವಕ್ಕೆ ಆಯ್ಕೆ ಮಾಡಿದ್ದೇವೆ. ನಿವೃತ್ತ ಈ ಒಂದು ಇಳೆಯ ವಯಸ್ಸಿನಲ್ಲಿ ಬಹುಶಃ 5 ಗಂಟೆಗೆ ಮೊದಲೇ ಅವರು ಬಂದಿಲ್ಲಿ ಕುಳಿತಿದ್ದಾರೆ. ನಮ್ಮ ವಿಠಲ್ ನಾಯ್ಕರವರ ಕಾರ್ಯಕ್ರಮ ಪ್ರಾರಂಭ ಆಗುವ ಮೊದಲೇ ಅಲ್ಲಿ ಬಂದಿದ್ದಾರೆ. ಇಳಿಯ ವಯಸ್ಸಿನಲ್ಲಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಗ್ರಾಮ ಗೌರವವನ್ನು ಸ್ವೀಕಾರ ಮಾಡಲಿಕ್ಕೆ ಇಲ್ಲಿಗೆ ಬಂದಿರತಕ್ಕಂಥ ಶ್ರೀಯುತ ಶಂಕರ ಮಾಸ್ಟರ್ ನಡುಪದವರಿಗೆ ನಾವು 20ನೇ ವರ್ಷದಲ್ಲಿ ಒಂದು ಸರಸ್ವತಿ ಕಲಾಮದಲ್ಲಿ ಅವರಿಗೆ ನಾವೊಂದು ಗ್ರಾಮ ಗೌರವವನ್ನು ಮಾಡಲಿಕ್ಕಿದ್ದೇವೆ. ಇಂಥ ಹಿರಿಯರ ಮಾರ್ಗದರ್ಶನ ನಮಗೆ ತುಂಬ ಅಗತ್ಯ. ಇವರನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ತಾಯಿ ಶಾರದೆಯ ಸನ್ನಿಧಾನದಲ್ಲಿ ಗ್ರಾಮ ಗೌರವವನ್ನು ಮಾಡಲಿಕ್ಕಿದ್ದೇವೆ. ಇವರ ಪರಿಚಯದ ಒಂದು ಪತ್ರವನ್ನು ವಾಚನ ಮಾಡಲಿಕ್ಕಿದ್ದಾರೆ ಶ್ರೀಮತಿ ಪೂಜಾ ಪ್ರಕಾಶ್ ಪುಳಿಂಚಾಡಿ ಇವರು. ಕಲಾ ತಂಡ ರಿಜಿಸ್ಟರ್ ಕೊಣಾಜಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಪ್ತಸ್ವರ ಕಲಾ ತಂಡ ಸೇವಾ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಶಾರದಾ ನಗರ ಕೊಣಾಜೆ, ಉಳ್ಳಾಲ ತಾಲೂಕು, ಮಂಗಳೂರು 20ನೇ ವರ್ಷದ ಕೊಣಾಜೆ ಶಾರದೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರ್ ಭಟ್ ಕೊಣಾಜೆ ಇವರಿಗೆ ಸಮರ್ಪಿಸುವ ಗ್ರಾಮ ಗೌರವ. 1935ರಲ್ಲಿ ಬಾಯೂರಿನ ಶ್ರೀ ವೆಂಕಟರಮಣ ಭಟ್ ಹಾಗೂ ಶ್ರೀಮತಿ ಗಂಗಮ್ಮ ದಂಪತಿಗಳ ಜ್ಯೇಷ್ಠ ಪುತ್ರನಾಗಿ ಜನಿಸಿದ ತಾವು ಶಿಕ್ಷಣ ವೃತ್ತಿಯೊಂದಿಗೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಪ್ರಮುಖರಾಗಿದ್ದೀರಿ. ಆರಂಭದ ಜೀವನದಲ್ಲಿ ಹಲವಾರು ಕಷ್ಟ ನಷ್ಟಗಳು ಒಂದರ ಹಿಂದೆ ಒಂದು ಬಂದರೂ ಕೂಡ ಕುಟುಂಬದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿ ಸಾರ್ಥಕತೆಯ ಬದುಕನ್ನು ಕಂಡುಕೊಂಡಿದ್ದೀರಿ. ಪ್ರಾರಂಭದಲ್ಲಿ ಬಾಕ್ರಬೈಲು, ಮುಡಿಪು ಶಾಲೆಗಳಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಶಿಕ್ಷಕರಾಗಿ ದುಡಿದು ತದನಂತರ ಹಸೆಗೋಳಿಯ ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ 33 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ನಂತರ ತಾನು ದುಡಿದ ಶಾಲೆಗೆ ಚಾವಣಿಯ ಕೆಲಸ, ಶೌಚಾಲಯ ನಿರ್ಮಾಣ ಇತ್ಯಾದಿ ಕೆಲಸಗಳನ್ನು ಮಾಡಿ ಇತರರಿಗೆ ಮಾದರಿಯಾಗಿದ್ದೀರಿ. ಕೊಣಾಜೆ ಗ್ರಾಹಕ ಸಹಕಾರಿ ಸಂಘ ಸ್ಥಾಪಿಸುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದ್ದೀರಿ. ಗೃಹ ರಕ್ಷಕ ದಳದಲ್ಲಿದ್ದು ಹಲವಾರು ವರ್ಷ ಹಲವಾರು ಕಡೆ ಸೇವೆ ಸಲ್ಲಿಸಿದ್ದೀರಿ. ಹವ್ಯಕರ ಸಂಘಟನೆಗಾಗಿ ಮತ್ತು ಏಳಿಗೆಗಾಗಿ ಕೊಣಾಜೆ ವಲಯ ಹವ್ಯಕ ಸಭಾದ ಸ್ಥಾಪನೆಯ ನೇತೃತ್ವ ವಹಿಸಿದ್ದೀರಿ. ತಮ್ಮ ಸೇವಾ ಮನೋಭಾವನೆಯನ್ನು ಗಮನಿಸಿದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ತಮ್ಮನ್ನು ಕೊಳ್ಳೂರು ಸೀಮಾ ಗುರಿಕಾರನನ್ನಾಗಿ ನೇಮಿಸಿದರು ಹಾಗೂ ತಾವು ಈ ಘನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀರಿ. ಗುರು ಹಿರಿಯರಲ್ಲಿ ಗೌರವ ತೋರುವ ತಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಸಮಾಜದಲ್ಲಿರುವ ಆದರ್ಶ ಅಧ್ಯಾಪಕರನ್ನು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸುತ್ತೀರಿ. ಇದರೊಂದಿಗೆ ಕೊಣಾಜೆ ಫ್ಯಾಮಿಲಿ ಟ್ರಸ್ಟ್ ಒಂದನ್ನು ರಚಿಸಿ ಅದರ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮತ್ತು ಅಶಕ್ತರಿಗೆ ಸಹಾಯ ಹಸ್ತ ನೀಡುತ್ತಿದ್ದೀರಿ. ಅಲ್ಲದೆ ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ ತಾವು ಸಮಾಜದ ಹಲವಾರು ಸಂಘ ಮತ್ತು ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿದ್ದುಕೊಂಡು ತನ್ನ 90ರ ವಯಸ್ಸಿನಲ್ಲೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜನಮನ್ನಣೆ ಗಳಿಸಿದ್ದೀರಿ. ಪ್ರಸ್ತುತ ನಡುಕೊಣಾಜೆಯಲ್ಲಿ ಪತ್ನಿ ಶಾರದೆಯೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿರುವ ತಾವು ಇದೀಗ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಾರಂಭದಲ್ಲಿ ಗ್ರಾಮ ಗೌರವ ಪಡೆಯುತ್ತಿರುವುದು ನಿಜವಾಗಿಯೂ ಅಭಿನಂದನೀಯ. ನಿಮಗೆ ಶ್ರೀ ಶಾರದಾ ಮಾತೆಯು ಆಯುಷ್ಯ ಆಯುರಾರೋಗ್ಯ ಭಾಗ್ಯವನ್ನಿತ್ತು ಅನುಗ್ರಹಿಸಲೆಂದು ನಮ್ಮೆಲ್ಲರ ಹಾರೈಕೆಯಾಗಿದೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಪ್ತಸ್ವರ ಕಲಾ ತಂಡ ರಿಜಿಸ್ಟರ್ ಕೊಣಾಜೆ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಪ್ತಸ್ವರ ಕಲಾ ತಂಡ ಸೇವಾ ಟ್ರಸ್ಟ್ ರಿಜಿಸ್ಟರ್, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ. ಧನ್ಯವಾದಗಳು. ಹಿರಿಯರಾದ ಗೌರವಾನ್ವಿತ ನಿವೃತ್ತ ಪ್ರಾಧ್ಯಾಪಕರು ಆಗಿರುವ ಶ್ರೀಯುತ ಶಂಕರ ಮಾಸ್ಟರ್ ನಡುಪದು ಅವರಿಗೆ 20ನೇ ವರ್ಷದ ಈ ಶಾರದೋತ್ಸವದ ಶುಭ ಸಂದರ್ಭದಲ್ಲಿ ತಾಯಿ ಶಾರದಾ ಮಾತೆಯ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡು ಸರಸ್ವತಿ ಕಲಾವೇದಿಕೆಯಲ್ಲಿ ಅವರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ.
90 ವರ್ಷಗಳ ಸಾರ್ಥಕ ಬದುಕನ್ನು ಕಟ್ಟಿಕೊಂಡಂಥ ಶ್ರೀಯುತ ಹಿರಿಯರಿಗೆ ತನ್ನ ಶತಮಾನವನ್ನು ಕೂಡ ಪೂರೈಸುವಂಥ ಒಂದು ಆಯಸ್ಸನ್ನು ಭಗವಂತ ಕರುಣಿಸಲಿ ನಾವು ಕೂಡ ಬೇಡಿಕೊಳ್ತಾ ಇದ್ದೇವೆ. ಶ್ರೀಯುತರಿಗೆ 100 ವರ್ಷಗಳ ಆಯಸ್ಸನ್ನು ಭಗವಂತ ಕರುಣಿಸಲಿ, ಇನ್ನಷ್ಟು ಅವರ ಆ ಮಾರ್ಗದರ್ಶನ ಆಶೀರ್ವಾದ ನಮ್ಮ ಸಮಾಜಕ್ಕೆ ಇರಲಿ ಅಂತ ನಾವು ಕೂಡ ನಿಮ್ಮೆಲ್ಲರಲ್ಲಿ ನಾವು ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಭಗವಂತನಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ, ಇವರ ಇನ್ನಷ್ಟು ಸೇವೆ, ಮಾರ್ಗದರ್ಶನ ಆಶೀರ್ವಾದ ನಮ್ಮ ಸಮಾಜಕ್ಕೆ ಇರಲಿ. ವಂದನೆಗಳು ಶ್ರೀಯುತ ಶಂಕರ ಮಾಸ್ಟರ್ ನಡು ಪದವಿಯವರಿಗೆ, ಹಾಗೆ ಇವರ ಒಂದು ಪರಿಚಯ ಪತ್ರವನ್ನು ವಾಚನ ಮಾಡಿದ ಶ್ರೀಮತಿ ಪೂಜಾ ಪ್ರಕಾಶ್ ಪುಳಿಂಚಾಡಿ ಇವರಿಗೂ ಕೂಡ. ಇವರ ಒಂದು ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ನಿಶಾಂತ್ ಶೆಟ್ಟಿ. ಶ್ರೀಯುತ ರೋಹಿತ್ ಕುಮಾರ್ ಪಜೀರ್ ಇವರು ಚಿತ್ರಕಲೆಯಲ್ಲಿ ಬಹಳ ಒಂದು ಹೆಸರನ್ನು ಗಳಿಸಿದವರು. ದಯಮಾಡಿ ವೇದಿಕೆಗೆ ಬಂದು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೋಸ್ಕರ ಆಸನವನ್ನು ಸ್ವೀಕರಿಸಬೇಕು. ಹರಿ ಓಂ. ಸಪ್ತಸ್ವರ ಕಲಾ ತಂಡ ರಿಜಿಸ್ಟರ್ ಕೊನಾಜೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಪ್ತಸ್ವರ ಕಲಾ ತಂಡ ಸೇವಾ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಶಾರದಾನಗರ ಕೊನಾಜೆ ಉಲ್ಲಾಲ ತಾಲೂಕು ಮಂಗಳೂರು 20ನೇ ವರ್ಷದ ಕೊನಾಜೆ ಶಾರದೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ರೋಹಿತ್ ಕುಮಾರ್ ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಶ್ರೀ ಗಂಗಾಧರ ಪೂಜಾರಿ ಹಾಗೂ ಶ್ರೀಮತಿ ಚಂದ್ರಾವತಿ ದಂಪತಿಗಳ 2ನೆಯ ಪುತ್ರನಾಗಿ ಜನಿಸಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆ ಪಜೀರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಲ ಇಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಸಂತ ಸೆಬೆಸ್ಟಿಯನ್ ಕಾಲೇಜು ತೊಕೊಟ್ಟು ಇಲ್ಲಿ ಪಡೆದು ತಾವು ವಿದ್ಯೆಯೊಂದಿಗೆ ಚಿತ್ರಕಲೆಯಲ್ಲಿ ಜ್ಞಾನಭಾರತಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಓರ್ವ ಪ್ರತಿಭಾನ್ವಿತರು. ತಮ್ಮ ಪದವಿ ಶಿಕ್ಷಣವನ್ನು ಮಹಾಲಸ ಚಿತ್ರಕಲಾ ಕಾಲೇಜು ಮಂಗಳೂರು ಇಲ್ಲಿ ಪಡೆದಿರುತ್ತೀರಿ. ಆರ್ಟ್ ಮಾಸ್ಟರ್ ಬೆಂಗಳೂರು ರಾಜ್ಯ ಮಟ್ಟದ ಚಿತ್ರಕಲಾ ಪ್ರದರ್ಶನ, ಚಿತ್ರಕಲಾ ಪರಿಷತ್ ಬೆಂಗಳೂರು ರಾಷ್ಟ್ರಮಟ್ಟದ ಚಿತ್ರಕಲಾ ಪ್ರದರ್ಶನ, ಆಲ್ವಸ್ ನುಡಿಸಿರಿ 2017, ಆಲ್ವಸ್ ಚಿತ್ರಸಿರಿ ರಾಜ್ಯ ಮಟ್ಟದ ಚಿತ್ರಕಲಾ ಪ್ರದರ್ಶನ, ಹೈದರಾಬಾದ್ನಲ್ಲಿ 2013ರಲ್ಲಿ ನಡೆದ ರಾಷ್ಟ್ರಮಟ್ಟದ ಕ್ಯಾಮ್ಲನ್ ಚಿತ್ರಕಲಾ ಪ್ರದರ್ಶನದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರುತ್ತೀರಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಚಿತ್ರಕಲಾ ಪ್ರದರ್ಶನದಲ್ಲಿ ವಿಶ್ವ ಹಿಂದೂ ಪರಿಷತ್ ಸೇವಾ ಪ್ರಕಲ್ಪ ಮಂಗಳೂರು ಇವರು ಆಯೋಜಿಸಿದ ಬೃಹತ್ ಗೋಮಂಡಲ ಕಾರ್ಯಕ್ರಮದಲ್ಲಿ ಬೃಹತ್ ಆಕಾರದ ಅಯೋಧ್ಯೆ ಶ್ರೀ ರಾಮ ಮಂದಿರ ಚಿತ್ರಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಂದ ಸನ್ಮಾನವನ್ನು ಪಡೆದುಕೊಂಡವರು ತಾವು. 2013 ಹೈದರಾಬಾದಿನಲ್ಲಿ ನಡೆದ ದಕ್ಷಿಣ ಭಾರತದ 14ನೇ ಸಾಲಿನ ಕ್ಯಾಮ್ಲನ್ ಚಿತ್ರಕಲಾ ಪ್ರಶಸ್ತಿಯು ಗ್ರಿಪ್ 1 ಚಿತ್ರಕ್ಕೆ ಅತ್ಯುತ್ತಮ ಚಿತ್ರಕಲಾ ಪ್ರಶಸ್ತಿ ಲಭಿಸಿದೆ. ಕನ್ನಡ ಚಲನಚಿತ್ರ ಚೌಕಿ ಚಿತ್ರದ ಒಂದು ಹಾಡಿನ ಟೀಸರ್ ಪ್ರಮೋಷನ್ಗೆ ಆನಂದ್ ಆಡಿಯೋದವರು ತಮ್ಮ 2 ಕಲಾಕೃತಿಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ. ತಮ್ಮ ಚಿತ್ರಕಲಾ ಸೇವೆಯು ಉನ್ನತ ಮಟ್ಟದಲ್ಲಿ ಮೂಡಿಬರಲಿ ಎಂದು ಆಶಿಸುತ್ತಾ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಪ್ತಸುರ ಕಲಾ ತಂಡ ರಿಜಿಸ್ಟರ್ ಕೊನಾಜೆ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಪ್ತಸುರ ಕಲಾ ತಂಡ ಸೇವಾ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ. ಇವರಿಗೆ ತಮ್ಮ ಚಿತ್ರಕಲೆಯಲ್ಲಿ ಮಾಡಿದಂಥ ಅಪಾರ ಸಾಧನೆಗೆ ನೀಡುತ್ತಿರುವಂತಹ ಪ್ರತಿಭಾ ಪುರಸ್ಕಾರ. ನಿಮ್ಮ ಚಿತ್ರಕಲಾ ಆ ಜೀವನ ಇನ್ನಷ್ಟು ಯಶಸ್ಸನ್ನು ಕಾಡಲಿ, ಚಿತ್ರಕಲಾ ಕ್ಷೇತ್ರದಲ್ಲಿ ಇನ್ನಷ್ಟು ಅಪಾರ ಗೌರವಗಳು ನಿಮಗೆ ಸಲ್ಲಲಿ ಅಂತ ನಾವು ಕೂಡ ತಾಯಿ ಶಾರದಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ಇನ್ನು 2 ವಿದ್ಯಾರ್ಥಿಗಳನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ಭುವನ್, ಆ ಬಳಿಕ ತನ್ವಿ ಬಂಗೇರ. ದಯಮಾಡಿ ಭುವನ್ ವೇದಿಕೆಗೆ ಬರಬೇಕು. SSLCಯಲ್ಲಿ ಅಧಿಕ ಅಂಕವನ್ನು
ಕನ್ನಡ ಶಾಲೆಯಲ್ಲಿ ಕಳೆದ ವರ್ಷ ಕಲಿತಂಥ ಈ ಒಂದು ವಿದ್ಯಾರ್ಥಿ ಭುವನ್ SSLCಯಲ್ಲಿ ಅಧಿಕ ಅಂಕವನ್ನು ಗಳಿಸಿದ್ದಾನೆ. 556 ಅಂಕಗಳನ್ನು ಪಡೆದು ದಯಮಾಡಿ ಭುವನ್ ವೇದಿಕೆಗೆ ಬರಬೇಕು. ಭುವನ್ ಈ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗೌರವವನ್ನು ಮಾಡಲಿಕ್ಕಿದ್ದೇವೆ. ಕಳೆದ ವರ್ಷದ SSLC ಪರೀಕ್ಷೆಯಲ್ಲಿ ಅತ್ಯಧಿಕ 556 ಅಂಕಗಳನ್ನು ಕನ್ನಡ ಶಾಲೆ ಅಂದರೆ ಇದೇ ಪಕ್ಕದ ಕೊಣಾಜೆ ಶಾಲೆಯಲ್ಲ ಕಲಿತು ಅಂಕವನ್ನು ಗಳಿಸಿರುತ್ತಾನೆ. ಇವನ ತಂದೆ ಹೇಮಂತ್, ತಾಯಿ ಹೇಮಾವತಿ. ಪ್ರಸ್ತುತ ಮಂಗಳೂರಿನ ಕಪಿತಾನಿಯೋ ಸಂಸ್ಥೆಯಲ್ಲಿ PUC ಶಿಕ್ಷಣವನ್ನು ಪಡಿತಾ ಇದ್ದಾನೆ. ಇವನ ಸಾಧನೆಯನ್ನು ಗೌರವಿಸಿ ನಾವೊಂದು ವೇದಿಕೆಯಲ್ಲಿ ಅವನಿಗೆ ಒಂದು ಗೌರವವನ್ನು ನೀಡಲಿಕ್ಕಿದ್ದೇವೆ. ವಂದನೆಗಳು ಭುವನ್. ನಿಮ್ಮ ಶೈಕ್ಷಣಿಕ ಜೀವನ ಇನ್ನಷ್ಟು ಉತ್ತಮವಾಗಲಿ, ಇನ್ನಷ್ಟು ಒಳ್ಳೆಯ ಅಂಕಗಳನ್ನು ಗಳಿಸುವಂತಹ ನೆನಪಿನ ಶಕ್ತಿಯನ್ನು ತಾಯಿ ಶಾರದಾ ಮಾತೆ ಕರುಣಿಸಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ಈ ಒಂದು ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ತನ್ವಿ ಬಂಗೇರ. ದಯಮಾಡಿ ತನ್ವಿ ಬಂಗೇರ ವೇದಿಕೆಗೆ ಬರಬೇಕು. ಇವರು ಕೊಣಾಜೆ ಗ್ರಾಮದ ಮೊಟ್ಟಿಂಜ ನಿವಾಸಿ ಪದ್ಮನಾಭ ಬಂಗೇರ ಮತ್ತು ನೀರಜರ ಸುಪುತ್ರಿ. ಕುಮಾರಿ ತನ್ವಿ ಪಿ ತನ್ನ ಪರಿಶ್ರಮದ ಫಲವಾಗಿ ಪ್ರತಿಷ್ಠಿತ ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ವೈದ್ಯಕೀಯ ಕಾಲೇಜಿನಲ್ಲಿ ತನ್ನ ಅರ್ಹತೆಯ ಮುಖಾಂತರ MBBS ಮೆಡಿಕಲ್ ಸೀಟನ್ನು ಮೆರಿಟ್ ಆಧಾರದಲ್ಲಿ ಪಡೆದಿರುತ್ತಾಳೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಮಂಗಳೂರಿನ ಸಂತ ಜೆರೂಷ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜಪ್ಪು ಮಂಗಳೂರಲ್ಲಿ ಮಾಡಿರುತ್ತಾಳೆ. ಹಾಗೆ PUCಯನ್ನು ಜಪ್ಪು ಮಂಗಳೂರು ಇಲ್ಲಿನ ಸೈಂಟ್ ಜೆರೋಜಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಾಡಿರುತ್ತಾಳೆ. ಹಾಗೆ ಮಂಗಳೂರಿನ PUCಯನ್ನು ಮಂಗಳೂರಿನ ಜಪ್ಪಿನ ಮಗೂರಿಯಲ್ಲಿರುವಂಥ ಏನೋಪಯ್ಯ ಕಾಲೇಜಿನಲ್ಲಿ PUCಯನ್ನು ಮಾಡಿರುತ್ತಾಳೆ. ಇಂಥ ಅಪ್ರತಿಮ ಸಾಧನೆಗೆ ನಮ್ಮ ಗೌರವ. ಬಹುಶಃ ಭಾಳ ಹೆಮ್ಮೆಯ ವಿಷಯ. MBBS ಅಂತ ಹೇಳಿದ್ರೆ ಮಾಸ್ಟರ್ ಆಫ್ ಸರ್ಜರ್ ಅಂತ ಹೇಳುವಂಥದ್ದು. ಹಾಗಾಗಿ ಮಾಸ್ಟರ್ ಆಫ್ ಮೆಡಿಸಿನ್ಸ್ ಆ್ಯಂಡ್ ಮಾಸ್ಟರ್ ಆಫ್ ಸರ್ಜನ್ನಲ್ಲಿ ಆದಷ್ಟು ಬೇಗ ನಿನ್ನ ಶಿಕ್ಷಣವನ್ನು ಪೂರೈಸಿಕೊಂಡು ಮುಂದೆ ಒಂದು ವೈದ್ಯ ವೃತ್ತಿಯಲ್ಲಿ ಇದ್ದುಕೊಂಡು ಇದೇ ವೇದಿಕೆಯಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ತಾಯಿ ಶಾರದಾ ಮಾತೆ ಅನುಗ್ರಹಿಸಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಸಹಕರಿಸಿದ ಎಲ್ಲ ಅತಿಥಿಗಳಿಗೂ ಕೂಡ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಪ್ತಸ್ವರ ಕಲಾತಂಡ ರಿಜಿಸ್ಟರ್ಡ್ ಕೊಣಾಜೆ ಹಾಗೂ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಕೊಣಾಜೆ ಮಾನ್ಯರೇ, ನಿಮ್ಮ ಜಂಟಿ ಸಮಿತಿಗಳ ಆಶ್ರಯದಲ್ಲಿ ನಡೆಯುವ 20ನೇ ವರ್ಷದ ಕೊಣಾಜೆ ಶ್ರೀ ಶಾರದೋತ್ಸವ ಸಮಾರಂಭದ ಈ ಆಮಂತ್ರಣವನ್ನು ನೀಡಿರುತ್ತೀರಿ. ನಮಗೆ ಬಹಳ ಸಂತೋಷವಾಗಿರುತ್ತದೆ. ಅನೇಕ ಜಾತಿ, ಭಾಷೆ, ಧರ್ಮಗಳಿಂದ ಕೂಡಿರುವ ನಮ್ಮ ದೇಶವು ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿರುವ ವಿಶಿಷ್ಟವಾದ ಪರಂಪರೆಯನ್ನು ಹೊಂದಿರುವ ದೇಶವಾಗಿರುತ್ತದೆ. ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳ ಹಬ್ಬ ಹರಿದಿನಗಳನ್ನು, ಉತ್ಸವಗಳನ್ನು ಎಲ್ಲರೂ ಒಟ್ಟಿಗೆ ಕೂಡಿ ಸಂತೋಷದಿಂದ ಆಚರಿಸುವುದು ನಮ್ಮ ದೇಶದ ಬಹಳ ಉನ್ನತವಾದ ಮತ್ತು ವಿಶಿಷ್ಟವಾದ ಪರಂಪರೆ, ಸಂಸ್ಕೃತಿಯಾಗಿರುತ್ತದೆ. ಈ ಪರಂಪರೆ ಎಂದೆಂದಿಗೂ ಸದಾ ಮುಂದುವರಿಯಲಿ ಎಂಬುದಾಗಿ ಹಾರೈಸ್ತೇವೆ. ಇತಿ ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ರಿಫಾಯ್ ಜುಮಾ ಮಸೀದಿ ಕೋಡಿಜಾಲ್ ಹಾಗೂ ಖುದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಕೋಡಿಜಾಲ್ ಈ ಸಂದೇಶವನ್ನು ಕಳಿಸಿಕೊಟ್ಟಂಥ ಮಸೀದಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಜಂಟಿ ಸಮಿತಿಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಮುಂದಿನ ದಿನಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ನಿಮ್ಮ ಸೇವೆ ಖಂಡಿತವಾಗಿ ಇರಲಿ ಅಂತ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ನಾವು
ಆಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಅಂದರೆ ಅಶ್ವತ್ಥ ಕಟ್ಟೆಯನ್ನು ಉದ್ಘಾಟನೆ ಮಾಡಿದ್ದಾರೆ, ಲೋಕಾರ್ಪಣೆ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಮಗೆ ಒಂದು ಸಹಕಾರವನ್ನು ಕೊಟ್ಟವರು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಜಮದಗ್ನಿ ಶಾಖೆ ಮತ್ತು ದುರ್ಗಾ ಫ್ರೆಂಡ್ಸ್ ಕೊಣಾಜೆ. ಅದರ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಸಮಿತಿಯ ವತಿಯಿಂದ ನಿಮಗೊಂದು ಗೌರವವನ್ನು, ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಜಮದಗ್ನಿ ಶಾಖೆಯ ಪ್ರಮುಖರು ದಯಮಾಡಿ ವೇದಿಕೆಗೆ ಬರಬೇಕು. 20ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಉತ್ಸವಕ್ಕೆ ಇನ್ನಷ್ಟು ಮೆರಗನ್ನು ಕೊಡುವುದು ಮಾತ್ರವಲ್ಲದೆ ಧಾರ್ಮಿಕವಾಗಿ ವಿಶೇಷ ಒಂದು ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟರ ತನಕ ಒಂದು ಅಶ್ವತ್ಥ ಮರಕ್ಕೆ ಸೂಕ್ತವಾದ ಕಟ್ಟೆ ಇರಲಿಲ್ಲ. ಈ ವರ್ಷದಕ್ಕೆ ಬಹಳ ಒಂದು ಸುಂದರವಾದ ಕಟ್ಟೆಯನ್ನು ನಿರ್ಮಾಣ ಮಾಡುವಲ್ಲಿ ನಿಮಗೆ ಆಗಾಗಲೇ ನಾವು ತಿಳಿಸಿದ ಹಾಗೆ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಜಮದಗ್ನಿ ಶಾಖೆಯ ಸಂಚಾಲಕರಾದಂಥ ಶರತ್ ಬೊಳ್ಳಕುಮೇರು, ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ಹರ್ಷಿತ್ ನಡುಪದವ್ ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಒಂದು ಜಂಟಿ ಸಮಿತಿಗಳು ಕೂಡ ಮಾಡುವಂಥ ಒಂದು ಸಣ್ಣ ಸ್ಮರಣಿಕೆಯನ್ನು ನಿಮಗೆ ಒಂದು ಗೌರವದ ರೂಪದಲ್ಲಿ ನೀಡಲಿಕ್ಕಿದೆ, ಅದನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಕ್ಷಗಾನವನ್ನು ನೋಡಬೇಕು ಅಂತ ಯಕ್ಷಗಾನ ಕೂಡ ಇದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇದೀಗ ನಮ್ಮ ಅಶ್ವತ್ಥ ಕಟ್ಟೆಯ ನಿರ್ಮಾಣದ ರೂವಾರಿಗಳಾಗಿರುವಂತಹ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಜಮದಗ್ನಿ ಶಾಖೆ ಮತ್ತು ದುರ್ಗಾ ಫ್ರೆಂಡ್ಸಿನ ಪದಾಧಿಕಾರಿಗಳಿಗೆ ನಮ್ಮ ಈ ಒಂದು ನೆನಪಿನ ರೂಪದಲ್ಲಿ ಶಾಲನ್ನು ಹಾಕಿ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಬಹುಶಃ ನಿಮ್ಮ ಸೇವೆ ಸತತ ಎಲ್ರಿಗೂ ನೆನಪಲ್ಲಿರ್ತದೆ. ಯಾಕೆಂತ ಹೇಳಿದ್ರೆ ದಿನ ಬಹುಶಃ ಇನ್ನು ಆ ಒಂದು ಅಶ್ವತ್ಥ ಮರಕ್ಕೆ ಸುತ್ತು ಬರುವಂಥ ಸಂದರ್ಭದಲ್ಲಿ ಅದರ ಪುಣ್ಯ ಖಂಡಿತವಾಗಿ ನಿಮಗೆ ಸಲ್ಲಿಸುತ್ತದೆ. ವಂದನೆಗಳು. ಇನ್ನಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಭಗವಂತ ಶಕ್ತಿಯನ್ನು ಕರುಣಿಸಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ಹಾಗೆ ಪ್ರಾಸ್ತಾವಿಕದಲ್ಲಿ ನಾರಾಯಣ ಮೂರ್ತಿಯವರು ಆಗಲೇ ಹೇಳಿದರು, ನಮ್ಮ ಒಂದು ಸಹೋದರನನ್ನು ನಾವು ಕಳ್ಕೊಂಡಿದ್ದೇವೆ, ಅವರ ಮನೆಯವರು ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ. ಅಂಥ ಒಂದು ಶಾಶ್ವತ ನೀರಿನ ವ್ಯವಸ್ಥೆಯನ್ನು ಮಾಡಿದಂತಹ ಸತೀಶಾಚಾರ್ಯ ಅವರವರ ನೆನಪಿಗೋಸ್ಕರ ಅವರ ಸಹೋದರ ಸಂತೋಷಾಚಾರ್ಯ ಅವರು ಮತ್ತು ಮನೆಯವರು ನೀಡಿದ್ದಾರೆ. ದಯಮಾಡಿ ಸಂತೋಷಾಚಾರ್ಯ ಒಮ್ಮೆ ವೇದಿಕೆಗೆ ಬಂದು ಒಂದು ಶಾಲನ್ನು ನಾವು ಗೌರವದ ರೂಪವಾಗಿ ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಸಂತೋಷಾಚಾರ್ಯ ದಯಮಾಡಿ ವೇದಿಕೆಗೆ ಬನ್ನಿ. ಬಹುಶಃ ಈಗ ಇಲ್ಲಿ ಬಾಲಗೋಕುಲದ ಮಕ್ಕಳು ಮತ್ತು ಯಕ್ಷಗಾನ ತರಬೇತಿಯ ಮಕ್ಕಳು ಎಲ್ಲರೂ ಕೂಡ ಈ ಒಂದು ನೀರನ್ನು ಕುಡಿಯುವಂಥ ಸಂದರ್ಭದಲ್ಲಿ ಬಹುಶಃ ಅಗಲಿದ ಆ ಸತೀಶಾಚಾರ್ಯ ಅವರ ಒಂದು ಆತ್ಮಕ್ಕೆ ಅದು ನಾವು ಕೊಟ್ಟುವಂಥ ಗೌರವ ಅಂತ ಭಾವಿಸ್ಕೊಳ್ತಾ ಇದ್ದೇವೆ. ವಂದನೆಗಳು. ಹಾಗೆ ನಮ್ಮ ಸಭಾಂಗಣದ ಮುಂದೆ ನಾವು ಬರುವಾಗ, ಪ್ರವೇಶ ಮಾಡುವಾಗ ಅಲ್ಲೊಂದು ಶಾಶ್ವತ ವಿದ್ಯುತ್ ಶಕ್ತಿ ಅಂದರೆ ಬೆಳಕನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕೊಣಾಜೆ ಗ್ರಾಮ ಪಂಚಾಯತಿನ ಸದಸ್ಯರು ಶ್ರೀಯುತ ಶೇಖರ್ ಕೊಪ್ಪಲ್, ರಾಜೀವ ಶೆಟ್ಟಿ ಹೊಸಮನೆ ಹಾಗೂ ಶ್ರೀಮತಿ ಶಶಿಕಲಾ ಬೊಳ್ಳೆಕುಮೇರ್. ಇವರು ಒಂದು ಪಂಚಾಯತಿನ ಪ್ರತಿನಿಧಿ ಆಗಿದ್ದುಕೊಂಡು ಈ ಭಾಗಕ್ಕೆ ತಾಯಿ ಶಾರದೆಯ ಈ ಒಂದು ಸಭಾಂಗಣಕ್ಕೆ ಬರಬೇಕಿದ್ರೆ ನಮಗೆ ಶಾಶ್ವತವಾದಂಥ ವಿದ್ಯುತ್ ಶಕ್ತಿಯನ್ನು, ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಪ್ರತಿನಿಧಿಯಾಗಿ ಯಾರಾದರೂ ಒಬ್ಬ ಬಂದು ವೇದಿಕೆಯಿಂದ ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಗೆ ಬಂದು ಒಂದು ಶಾಲನ್ನು ಗೌರವದ ರೂಪದಲ್ಲಿ ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಶ್ವತವಾಗಿ ನಮಗೆ ಬೆಳಕನ್ನು ಕೊಟ್ಟಿದ್ದಾರೆ. ನಿಮ್ಮ ಜೀವನದಲ್ಲಿ ಕೂಡ ಭಗವಂತ ಬೆಳಕನ್ನು ಸದಾ ಕರುಣಿಸಲಿ. ಬಹುಶಃ ಸಪ್ತಸ್ವರ ಈ ಒಂದು ಶಾರದಾ ನಗರದಲ್ಲಿ ಒಂದು ಆಕರ್ಷಣೆ ಇದೆ, ಹಾಗೆ ತಾಯಿಯ ಒಂದು ಪ್ರಭಾವ ಶಕ್ತಿ ಇದೆ. ಅದಕ್ಕೋಸ್ಕರವೇ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯ ವಿಶೇಷವಾದಂಥ ಸೇವೆಗಳು, ಸೇವಾ ಕೈಂಕರ್ಯಗಳು ಇಲ್ಲಿ ನಡೀತಾ ಇದೆ. ಊರಿನ ಪರವೂರಿನ ದಾನಿಗಳು ಮಾತ್ರವಲ್ಲದೆ ಇಲ್ಲಿ ಬೇರೆ ಬೇರೆ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಬಹುಶಃ ಇವತ್ತು ಪಂಚಾಯತಿನಲ್ಲಿ ನಮ್ಮ ಈ ಗ್ರಾಮದ ಪ್ರತಿನಿಧಿಗಳಾಗಿ ನಮಗೊಂದು ಶಾಶ್ವತ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸೇವೆಯನ್ನು ನಿಮ್ಮ ಕೈಯಿಂದ ತಾಯಿ ಮಾಡಿಸುವಂತಾಗಲಿ ಅಂತ ನಾವು ಕೂಡ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ಬಹುಶಃ ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಇವತ್ತಿನ ಸಭಾಧ್ಯಕ್ಷರ ಮಾತು ಸೂಕ್ತ ಸಮಯಕ್ಕೆ ಬಂದು ತಲುಪಿದ್ದಾರೆ. ಅವರನ್ನು ನಾವು ಎಂದು ವೇದಿಕೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ಬಂದಿರುವ ನೀವೇ ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಂದ್ರೆ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರುವಾಗ ನಂದನ್ ಮಲ್ಯರವರು ಆಗಮಿಸಿದ್ದಾರೆ. ಇದೀಗ ನಿಮ್ಮ ಒಂದೆರಡು ಸಂದೇಶವನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ಸಪ್ತಸ್ವರ ಕಲಾತಂಡ ಕೊಣಾಜೆ ಹಾಗೂ ಸಪ್ತಸ್ವರ ಕಲಾತಂಡ ಸೇವಾ ಟ್ರಸ್ಟ್ ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ನಡೀತಿರುವಂಥ 20ನೇ ವರ್ಷದ ಶಾರದೋತ್ಸವ ಸಮಾರಂಭದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಮಾಜ ಬಾಂಧವರೇ, ಕೆಟ್ಟತನದ ವಿರುದ್ಧ
ಒಳ್ಳೆತನದ ಗೆಲುವನ್ನೇ ನಾವು ನವರಾತ್ರಿ ಅಂತ ಆಚರಿಸ್ತೇವೆ. ಬಹುಶಃ ದುರ್ಗಾದೇವಿ 9 ದಿನಗಳ ಕಾಲ ರಾಕ್ಷಸ ಮಹಿಷಾಸುರನ ವಿರುದ್ಧ ಹೋರಾಡಿ ಅವರನ್ನು ಸಂಹಾರ ಮಾಡಿದ ಸಮಯ ಇದಾದರೆ, ಇದೇ ಅಶ್ವಿನ ಮಾಸದಲ್ಲಿ ಪ್ರಭು ಶ್ರೀರಾಮಚಂದ್ರನು ರಾವಣ ಜೊತೆ ಹೋರಾಡಿ ಅವನನ್ನು ಸಂಹಾರ ಮಾಡಿದಂಥ ಸಮಯ ಇದು. ಹಾಗಾಗಿ ಕೆಟ್ಟತನವನ್ನು ಹೇಳಿದಾಗ ನಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು, ನಮ್ಮ ದುರಾಲೋಚನೆಯನ್ನು ನಾವು ಬದಿಗಿಡಬೇಕಾದ್ರೆ, ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂಥ ಕೆಟ್ಟ ಶಕ್ತಿಗಳು, ಈ ಹಿಂದೂ ವಿರೋಧಿ ಶಕ್ತಿಗಳಾಗಿರ್ಬೋದು, ಹಿಂದೂ ನಮ್ಮ ಭಾವನೆಗಳನ್ನು ಕುಗ್ಗಿಸುವಂಥ ಶಕ್ತಿಗಳನ್ನು, ಇದನ್ನೆಲ್ಲ ವಿರೋಧಿಸಲಿಕ್ಕೆ ಹಿಂದೂ ಸಮಾಜ ಗಟ್ಟಿಯಾದಂಥ ಸಮಾಜವಾಗಿ ಬೆಳಿಬೇಕು. ನಾವೆಲ್ಲ ನಮ್ಮ ನಡುವಲ್ಲಿರುವಂಥ ಜಾತಿ ಮತ ಭೇದಗಳನ್ನೆಲ್ಲ ಬರಿಗಿಟ್ಟು ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದಂತ ಹೇಳುವಂಥ ಕಾಲ ಇವತ್ತು ಬಂದಿದೆ. ಯಾಕಂದರೆ ಭಾರತದಲ್ಲಿ ಇವತ್ತು ಮುಂಚೆ ಇದ್ದಂಥ ಪರಿಸ್ಥಿತಿ ಇವತ್ತಿಲ್ಲ. ನಾವು ನೋಡ್ತಾ ಇದ್ದೀವಿ ಪಕ್ಕದ ಬಾಂಗ್ಲಾದೇಶಲ್ಲಿ ಏನು ಆಗ್ತಾ ಇದೆ ಅಂತ. ಹಿಂದೂಗಳು ಇವತ್ತು ಒಟ್ಟಾಗದಿದ್ದರೆ ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ನಮ್ಮ ದೇಶಕ್ಕೂ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಒಂದು ಸಂಕಲ್ಪ ಮಾಡಬೇಕಾಗಿದೆ. ಹಿಂದೂಗಳು ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಒಗ್ಗಟ್ಟಿನಿಂದ ಯಾವುದೇ ಹಿಂದೂ ವಿರೋಧ ಶಕ್ತಿಗಳಿದ್ದರೆ ಅದನ್ನು ಒಟ್ಟಾಗಿ ನಾವು ಎದುರಿಸ್ತೇವೆ ಅಂತ ಹೇಳುವಂಥ ಸಂಪರ್ಕ ಮಾಡೋಣ ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ನವರಾತ್ರಿ ಹಬ್ಬದ ವಿಶೇಷ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷರು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾ ಇವರಿಗೆ ನಿಮ್ಮೆಲ್ಲರ ತುಂಬು ಹೃದಯದ ಕೃತಜ್ಞತೆಗಳನ್ನು ಶಾಲ್ ಹಾಕುವಂಥರ ಮುಖಾಂತರ ದಯಮಾಡಿ ನಮ್ಮ ಸಮಿತಿಯ ಪದಾಧಿಕಾರಿಗಳು ಅವರಿಗೊಂದು ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕು. நம்மಳ ಮಧ್ಯೆ ಒತ್ತಡ ಇದ್ರೂ ಕೂಡ ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಶ್ರೀಯುತ ನಂದನ್ ಮಲ್ಲೇರವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಭಾಧ್ಯಕ್ಷರಾದ ಶ್ರೀಯುತ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತಿಯವರ ಸಭಾಧ್ಯಕ್ಷರ ನುಡಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅದೇ ರೀತಿ ಸೇರಿದಂಥ ಎಲ್ಲ ಭಗವದ್ಭಕ್ತರೇ, ಒಂದು ಸೂಚನೆ ಇತ್ತು. ಇಂಥ ವ್ಯವಸ್ಥೆ ಬಂದಾಗ ನಮ್ಮವರು ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ನೀವು ಸ್ವೀಕಾರ ಮಾಡಬೇಕು ಅಂತ ಹಿರಿಯರ ಸೂಚನೆ ಇತ್ತು. ಅದಕ್ಕೆ ಪೂರಕವಾಗಿ ಸಪ್ತಸ್ವರದ ಶಾರದೋತ್ಸವ ಸಮಿತಿ ನನಗೆ ಒಂದು ಕರೆಯನ್ನು ಕೊಟ್ಟರು. ಈ ರೀತಿ 20ನೇ ವರ್ಷದ ಶಾರದೋತ್ಸವ ಕಾರ್ಯಕ್ರಮದಲ್ಲಿ ನೀವು ಅಧ್ಯಕ್ಷ ಸ್ಥಾನವನ್ನು ತುಂಬಬೇಕು, ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ. ನಾನು ಭಾರಿ ಗೌರವ ಪ್ರೀತಿಯಿಂದ ಭಾಗ್ಯ ಅಂತ ತಿಳಿದುಕೊಂಡು ಇದನ್ನು ಒಪ್ಪಿದೆ. ಯಾಕಂತ ಹೇಳಿದರೆ ಒಟ್ಟು ವ್ಯವಸ್ಥೆ ಈ ಚಿಂತನೆಯಲ್ಲೇ ಬಂದವರು. ನಂದನ್ ಮಂಡ್ಯ ಹೇಳಿದಾಗೆ ಈ ವ್ಯವಸ್ಥೆಯಲ್ಲಿ ಬದುಕಿದವರು ಇನ್ನೂ ಬದುಕುವವರು. ನವರಾತ್ರಿಯ ಕಾಲದಲ್ಲಿ ಸಮಸ್ತ ಹಿಂದೂ ಸಮಾಜಕ್ಕೆ ಒಂದು ಹಬ್ಬದ ದಿನ, ಇದು ಖುಷಿಪಡುವ ದಿನ. ಪೂರಕವಾಗಿ ಸಮಸ್ತ ನಮ್ಮ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ನಿರಂತರವಾಗಿ ಈ ತಾಯಿ ಶಾರದೆ ಹಬ್ಬ ನಡೀತಾ ಉಂಟು. 2-3 ಸಲ ಒಂದು ಹೆಚ್ಚು ಬರಲಿಲ್ಲ. ನಾನು ರಾಧನ್ನ ನೀವು ಹೇಳಿದ್ದೀರಿ ಗಟ್ಟಿ ಇಟ್ಕೊಳ್ಳಿ ಅಂತ. ಇಲ್ಲಿ ಹೆಚ್ಚು ನನಗೆ ಜವಾಬ್ದಾರಿ ಖಂಡಿತ ಕೊಟ್ಟಿಲ್ಲ. ನಾನು ವಿಶೇಷ ರವೀಂದ್ರ ಮಾಸ್ಟರ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ಒಂದು ತಂಡದ ಒಂದು ನೇತಾರರಾಗಿ, ಒಂದು ಜವಾಬ್ದಾರಿಯುತ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿ ಖುಷಿ ಉಂಟು. ಅವರು ಒಂದೆರಡು ಮಾತನ್ನು ಹೇಳಿದರು, ಅದನ್ನು ನಾನು ರಿಪೀಟ್ ಮಾಡೋದು ನನ್ನ ಧರ್ಮ, ನನಗೆ ಆದ ಅನುಭವ ಅಂತ ತಿಳ್ಕೊಳ್ತೇನೆ. ನಾವು ಸೇರಿದಂಥ 50-60 ಜನರಲ್ಲಿ ಕೂಡ ಎಲ್ಲರೂ ಕೂಡ ಒಂದೇ ಚಿಂತನೆ ಇತ್ತಲ್ಲಿ, ಒಂದೇ ಆಸೆ ಇತ್ತು. ಏನು ಅಂತೇಳಿದರೆ ಎಂಕಲ್ನ ಶಾರದೋತ್ಸವ ಯಶಸ್ವಿ ಅವಳು, ಒಂದೇ ಚಿಂತನೆ. ಮೀಟಿಂಗ್ ಮಾಡಿದೆವು. ಒಂದಷ್ಟು ಅಗತ್ಯತೆಗಳ ಬಗ್ಗೆ ನಾವು ಮಾತಾಡುವಾಗ ಒಂದು 90% ಅಗತ್ಯಗಳನ್ನು ನಾವು ಶುರುವಿನ ಸಭೆಯಲ್ಲೇ ನಾವು ಮುಗಿಸಿದೆವು. ಭಾರಿ ಹೆಮ್ಮೆ ಆಯಿತು ನನಗೆ. ಯಾಕಂತ ಹೇಳಿದರೆ ನಾವು ಸಮಾಜದಲ್ಲಿ ಕೆಲಸ ಮಾಡುವಂಥದ್ದು ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ಅನ್ನೋ ಚಿಂತನೆಯಿಂದ, ಸಮಾಜದಿಂದ ನಾವು ಗಳಿಸಬೇಕು ಅನ್ನೋ ಆಶೆಯಿಂದ. ಗಳಿಸುವುದು ಪ್ರೀತಿ ಮಾತ್ರ, ಗೌರವ ಮಾತ್ರ. ನಾವೇನು ಜೀವನದಲ್ಲಿ ಗಳಿಸಿದ್ದೇವೆ ಸಂಪತ್ತನ್ನು, ಒಂದಷ್ಟು ಸಣ್ಣ ಭಾಗ, ಒಂದು 20% ಸಮಾಜಕ್ಕೆ ಕೊಡುವ ಅನ್ನೋ ಚಿಂತನೆಯಲ್ಲಿ ನಾವು ಕೆಲಸ ಮಾಡುವವರು. ಇದಕ್ಕೆ
ನಾವು ರಾಜಕೀಯ ಪಾರ್ಟಿಯಿಂದ ಅದು ನೆಪ ಮಾತ್ರ, ಆ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಅದನ್ನು ನಾವು ನಡೆಸುವವರು. ಖಂಡಿತವಾಗಿ ಭಾರಿ ಖುಷಿಯಾಗಿದೆ. ಎಲ್ಲ ಕೆಲಸಗಳಿಂದ ಹಿಡಿದು A to Z ನಾಳೆ ಮುಗಿಯುವ ತನಕದ ವ್ಯವಸ್ಥೆಯನ್ನು ನಾನೆಲ್ಲ ತಿಳ್ಕೊಂಡಿದ್ದೇನೆ ರಾಧಣ್ಣ. ಯಾಕಂತ ಹೇಳಿದರೆ ನನಗೆ ನಮ್ಮ ಸಭೆಯನ್ನು ರವೀಂದ್ರ ಮಾಸ್ಟರ್ ನಡೆಸ್ತಾ ಇದ್ದರು. ಇಲ್ಲಿ ಕೂಡ ಅವರೊಂದು ಹೆಡ್ ಮಾಸ್ಟ್ರಾಗಿ ಎಲ್ಲ ವ್ಯವಸ್ಥೆಯನ್ನು ನೋಡಿದ್ದಾರೆ. ನಾನು ಅವರು ತುಂಬ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇನೆ. ನಮ್ಮ ದೊಡ್ಡ ಸಮಾಜ ಭವನ ನಿರ್ಮಾಣ ಆಗುವಾಗ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ದೇವೆ, ಅವರೊಟ್ಟಿಗೆ ನಾನು ಕೆಲಸ ಮಾಡಿದೆ. ಹಿತ ಮಿತ ವ್ಯವಸ್ಥೆಯ ಅಡಿಯಲ್ಲಿ ಎಲ್ಲ ನಮ್ಮ ಬೌಂಡ್ರಿ ಬ್ರ್ಯಾಕೆಟ್ನ ಒಳಗೆ ವ್ಯವಸ್ಥಿತವಾಗಿ ನಮ್ಮ ಸಿದ್ಧತೆಗಳು ನಡೆದಿದೆ. ಅದರ ಪರಿಣಾಮ ಇಷ್ಟು ವ್ಯವಸ್ಥಿತ ಕಾರ್ಯಕ್ರಮ ಹೇಳಿದರು. ನಾವೊಂದು ಈ ಸಲ ವಿಶಿಷ್ಟವಾಗಿ ಗೀತ ಸಾಹಿತ್ಯ ಕಾರ್ಯಕ್ರಮ ಮಾಡುವಂಥ ಆ ಜಾಗದಲ್ಲೇ ವಿಠ್ಠಲ ನಾಯಕರಿಗೆ ನಾನು ಫೋನ್ ಮಾಡಿದೆ. ಇನ್ನೊಂದು ಕಾರ್ಯಕ್ರಮಕ್ಕೆ ನಾನು ಅವರನ್ನು ಕರೆದಿದ್ದೆ. ಅವರು ಆ ದಿನ ನಾನು ಫ್ರೀ ಇದ್ದೇನೆ ಅಂತ ಹೇಳಿದರು. ಎಲ್ರಿಗೂ ಖುಷಿಯಾಯಿತು. ವ್ಯವಸ್ಥಿತ ಒಂದು ಕಾರ್ಯಕ್ರಮ ಬಂದು ಇವತ್ತು ಕೊಟ್ಟರು ಅವರು. ಅವರಿಗೂ ನಮ್ಮ ಈ ಒಂದು ಕೊಣಾಜೆ ಪರಿಸರದ ಭಕ್ತಾದಿಗಳನ್ನು ಕಂಡು ಅವರು ಖುಷಿಪಟ್ಟಿದ್ದಾರೆ. ನಮ್ಮ ಗೌರವ ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಂತ ಭಾವಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರೇ ರಿತೇಶ್ ಶೆಟ್ಟರು ಕಾಲಿಗೆ ಚಕ್ರ ಕಟ್ಟಿ ಕೆಲಸ ಮಾಡ್ತಾರೆ. ನಮ್ಮ ಕಾರ್ಯದರ್ಶಿ ಎಲ್ಲೂ ಕಾಣುವುದಿಲ್ಲ. ಮತ್ತು ಒಂದು ಮಧ್ಯ ಪ್ರಾಯದ ಮೇಲಿನ ಒಂದು ತಂಡ ಉಂಟು ಇಲ್ಲಿ ಎಲ್ಲೂ ಕಾಣುವುದಿಲ್ಲ. ಅವರವರ ಜವಾಬ್ದಾರಿಯಲ್ಲಿದ್ದಾರೆ. ಭಾರಿ ಹೆಮ್ಮೆ ಉಂಟು ನಮಗೆ. ಎಲ್ಲರೂ ಇಲ್ಲಿ ಯಾರೂ ಕಾಣುವುದಿಲ್ಲ, ಅವರು ವೇದಿಕೆಗೆ ಬರುವುದಿಲ್ಲ, ಅವರ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಪ್ತಸ್ವರದ ಶಕ್ತಿ. ಸಂಘದ ಸಚ್ಚಿಂತನೆಯೊಂದಿಗೆ ಪ್ರಾರಂಭವಾದಂಥ ಸಂಸ್ಥೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡರೂ ಕೂಡ ನಾನು ಇದು ಶ್ರೇಷ್ಠ ಅಂತ ಭಾವಿಸ್ತೇನೆ. ಜೀವನದಲ್ಲಿ ದೇವರು ಕೊಟ್ಟ ಅವಕಾಶ ಅಂತ ತಿಳ್ಕೊಳ್ತೇನೆ. ಯಾಕಂತ ಹೇಳಿದರೆ ಕೊರೋನಾ ಬಂದ ದಿನದಿಂದ ನಮಗೆ ಜೀವನ ತುಂಬ ಸಣ್ಣದು. ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಹೇಳ್ತಾರೆ. ತುಂಬ ಸಣ್ಣದಾಗಿದೆ ಜೀವನ. 56-60 ವರ್ಷದವರು ಡಾಕ್ಟ್ರ್ ಹತ್ರ ಕಾರ್ ಬಿಟ್ಟುಕೊಂಡು ಹೋದವರು ಹೆಣಾಗಿ ಬಂದಿದ್ದರು. ಕೊರೋನಾ ಅಂತ ಹೇಳಿದರೆ ಕೊರೋನಾ ಮಹಾಮಾರಿಯಲ್ಲಿ ನಮ್ಮ ಜೀವನದ ಎಷ್ಟು ಈ ಒಂದು ಪೀರಿಯಡ್ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಆವಾಗ ಗೊತ್ತಾಯಿತು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಜೀವನ ಅನ್ನೋದು ಕೊರೋನಾ ಇಲ್ಲದಿದ್ದರೂ ಕೂಡ ಜೀವನ ಅನ್ನೋದು ತುಂಬ ಸಣ್ಣದು. ಅದರಲ್ಲಿ ನಮ್ಮ ದ್ವೇಷ ಕಲ್ಮಶ ಎಲ್ಲವನ್ನು ಬಿಟ್ಟು, ನೆಗೆಟಿವ್ಸ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಬಿಟ್ಟು ಪಾಸಿಟಿವ್ ಥಿಂಕಿಂಗೇ ಮಾಡುವ. ನಮಗೆ ಮಾರಣಾಂತಿಕ ತೊಂದರೆ ಆದರೆ ಮಾತ್ರ ಅವರಿಗೆ ರಿವರ್ಟ್ ಆಗುವ, ಇಲ್ಲದಿದ್ದರೆ ನಾವೆಲ್ಲವನ್ನು ಸಹಿಸಿಕೊಂಡು ಬದುಕುವ. ತಪ್ಪು ಮಾಡಿದವನಿಗೆ ತಪ್ಪು ಯಾವುದು ಅಂತ ಅವನಿಗೇ ಅರ್ಥ ಆಗ್ತದೆ. ಬಟ್ ನಮ್ಮಿಂದ ತಪ್ಪಾಗದ ರೀತಿಯಲ್ಲಿ ಪ್ರತಿಯೊಬ್ಬರು ಬದುಕುವ ಅಂತ ಹೇಳಿ ಹಿಂದೂ ಧರ್ಮದ ವಿಚಾರವಾಗಿ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಮಾತೆ ಹೇಳಿದರು. ಯಾಕಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗುವ ಕಾಲ ಅದು ಈಗಲ್ಲ. ಈ ಸಾರ್ವಜನಿಕ ಗಣೇಶೋತ್ಸವ ಇರ್ಬೋದು, ಜನ್ಮಾಷ್ಟಮಿ ಇರ್ಬೋದು, ಶಾರದು, ಇಂಥ ಕಾರ್ಯಕ್ರಮಗಳು ಯಾಕೆ ಪ್ರಾರಂಭವಾಯಿತು ಅಂತ ಹೇಳಿದರೆ ನಮ್ಮಲ್ಲಿ ಒಗ್ಗಟ್ಟನ್ನು ಮೂಡಿಸುವಂಥ ಅಗತ್ಯ ಆ ಕಾಲದಲ್ಲಿ ಇತ್ತು. ಆದರೆ ಆ ದಿನ ಯಥಾಸ್ಥಿತಿ ಈಗಲೂ ಬಂದಿದೆ ಅಂತ ನಾನು ಹೇಳ್ತೇನೆ. ಅದರಲ್ಲಿ ನಮಗೆ ಯಾವುದೇ ಅಂಜಿಕೆ ಇಲ್ಲ. ನಾವು ನಮ್ಮನ್ನು ಉಳಿಸುವ, ನಮ್ಮನ್ನು ಬೆಳೆಸುವ, ನಮ್ಮನ್ನು ಗೆಲ್ಲಿಸುವ. ಅದಕ್ಕೆ ನಾವೇನು ಚಿಂತೆ ಮಾಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ಆ ಮಿತ್ತು ಬೋಪಿ ಅವನ ಹಣೆ ಬರದಲ್ಲಿ ಇದ್ದರೆ ಅವನನ್ನು ತಡಲಿಕ್ಕೆ ಸಾಧ್ಯನೇ ಇಲ್ಲ. ತಾತ್ಕಾಲಿಕ ತಡೆಗೊಡ್ಬೋದು ಅಷ್ಟೇ, ಕಾಯಂ ತಡೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವು ತುಂಬ ಜನರನ್ನು ನೋಡಿದ್ದೇವೆ. ತಪ್ಪು ಹುಡುಕುವುದು ಬೇಡ, ಯಾರು ಬೇಡ. ನಾವು ಒಳಿತನ್ನು ಹುಡುಕು, ಅವನಲ್ಲಿ ಏನು ಒಳ್ಳೆ ಗುಣ ಉಂಟಂತ ಹುಡುಕುವ. ತಪ್ಪನ್ನು ಹುಡುಕೋದು ಬೇಡ. ತಪ್ಪನ್ನು ಅಲ್ಲಿ ಉಂಟು ಅಂತ ಇದ್ದರೆ ನಾವು ತಿಳ್ಕೊಳ್ಳಿ ಸಾಕು. ಅವನ ತಪ್ಪು ಅವನನ್ನೇ ಮುಗಿಸ್ತದೆ, ಅವನ ಒಳ್ಳೆತನ ಅವನನ್ನೇ ಬೆಳೆಸ್ತದೆ. ನಾವು ಎಲ್ಲರೂ ಹೇಳಿದ್ದೇವೆ. ಒಂದು ಸಲ ನಾನು ಕಶಕೋಡಿ ಸೂರ್ಯನಾರಾಯಣ ಭಟ್ರು ಒಂದು ವೇದಿಕೆಯಲ್ಲಿ ಒಂದು ಮಾತಾಡಿದರು. ನಾನು ಅವರೊಟ್ಟಿಗೆ ವೇದಿಕೆಯಲ್ಲಿದ್ದೆ. ಅವರು ಹೇಳಿದರು, ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಮಕ್ಕಳಿಗೆ FD ಮಾಡಿ ಬ್ಯಾಂಕಲ್ಲಿಟ್ಟು ಅಥವಾ ಒಂದಷ್ಟು ಜಾಗವನ್ನು ತೆಗೆದು ಸಂಪತ್ತನ್ನು ಮಾಡುವುದಲ್ಲ. ಮಕ್ಕಳಿಗೆ ನಾವು ಸ್ವಲ್ಪ ಅನಿವಾರ್ಯ, ಸಂಪತ್ತು ಜೀವನಕ್ಕೆ ಬೇಕು, ಆದರೆ ನಾವು ಸ್ವಲ್ಪ ಪುಣ್ಯದ ಕೆಲಸವನ್ನು ಮಾಡುವ. ನಮ್ಮ ಪುಣ್ಯದ ಭಾಗದ FD ಸರ್ಟಿಫಿಕೇಟನ್ನು ಅವರಿಗೆ ಕೊಡುವ, ಅದು ಅವರನ್ನು ರಕ್ಷಣೆ ಮಾಡ್ತದೆ. ಅದೇ ರೀತಿ ನಮ್ಮ ಕೆಟ್ಟತನ ಅವರನ್ನು ಭಕ್ಷಣೆಯೂ ಮಾಡ್ತದೆ. ಇದು ನಮಗೆ ನೆನಪಿರಲಿ ಅಂತ ಹೇಳ್ತಾ ಆ ಮಾತನ್ನು ನಾನು ನೆನಪಿಟ್ಟುಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಇದು ಜೀವನದಲ್ಲಿ ನಾವು ಅಳವಡಿಸುವಂಥದ್ದು, ಅಳವಡಿಸಬೇಕು. ಈ ರಾಜಕೀಯ ಇರಲಿ, ಸಾಮಾಜಿಕ ಇರಲಿ, ಧಾರ್ಮಿಕ ಇರಲಿ, ಯಾವ ಕ್ಷೇತ್ರದಲ್ಲಿ ಕೂಡ ನಾವು ಒಳ್ಳೆಯದು ಮಾಡಿದರೆ ಮಾತ್ರ ಒಳ್ಳೆಯದಾಗೋದು, ಕೆಟ್ಟದ್ದು ಮಾಡಿದರೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ ಅನ್ನುವ ಮಾತಿನೊಂದಿಗೆ ಶಾರದೆಯ ಸೇವೆ ಮಾಡೋ ಭಾಗ್ಯ ಕೊಟ್ಟ ಸಪ್ತಸ್ವರ ಕಲಾ ತಂಡ ಹಾಗೂ ಸಪ್ತಸ್ವರ ಸೇವಾ ಟ್ರಸ್ಟ್, ಸಾರ್ವಜನಿಕ ಶಾರದೋತ್ಸವ ಸಮಿತಿ ಎಲ್ಲ ಸಂಸ್ಥೆಗಳಿಗೆ ಆಭಾರಿಯಾಗಿದ್ದೇನೆ.
ನಿಮ್ಮ ಪ್ರೀತಿ ಗೌರವಕ್ಕೆ ಆದರಕ್ಕೆ ಋಣಿಯಾಗಿದ್ದೇನೆ. ಖಂಡಿತ ಕೂಡ ನನ್ನ ಆತ್ಮೀಯ ಮಿತ್ರ ರಾಧಾಕೃಷ್ಣ ರೈ ಹೇಳಿದರು, ಜಿತೇಶ್ ಶೆಟ್ಟಿಯನ್ನು ಇಟ್ಕೊಳ್ಳಿ ಮಾರ, ಆ ಜನ ಇನ್ನೊಂದು ಕಡೆ ಹೋಗ್ತದೆ ಅಂತ. ಸತ್ಯ, ಅದು ಹೇಳಿದ ಸತ್ಯ, ತಪ್ಪಲ್ಲ. ಆದರೆ ಯಾವತ್ತೂ ಕೂಡ ಈ ಜವಾಬ್ದಾರಿ ಕೆಲಸ ನನ್ನ ಮನಸ್ಸಲ್ಲಿ ನಿರಂತರವಾಗಿ ನೆನಪಿರ್ತದೆ ಅನ್ನುವ ಮಾತಿನೊಂದಿಗೆ ನನಗೆ ಸಹಕರಿಸಿದ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮೊಟ್ಟಿಗಿದ್ದ ಎಲ್ರಿಗೂ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ನಾಳೆ ಸಾಯಂಕಾಲದವರೆಗೆ ವಿಸರ್ಜನೆಯಾಗುವವರೆಗೆ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡುವ ದೃಷ್ಟಿಯಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಅನ್ನುವ ಮಾತಿನೊಂದಿಗೆ ಎಲ್ರಿಗೂ ತಾಯಿ ಶಾರದೆ ಒಳ್ಳೆಯದು ಮಾಡಲಿ, ಎಲ್ಲರಲ್ಲಿ ಕೂಡ ಸಚ್ಚಿಂತನೆ ಸದ್ಬುದ್ಧಿ ಬೆಳೆಯಲಿ. ಇಡೀ ಕೊಣಾಜೆ, ಈ ಸಲ ಕೊಣಾಜೆ ಶಾರದೋತ್ಸವ ಅನ್ನುವ ಒಂದು ಭಾರಿ ಚಂದದ, ನಮ್ಮ ಕಾರ್ಯದರ್ಶಿ ಹೇಳಿದರು ಅಧ್ಯಕ್ಷರೊಂದು ಇಂಚಾತನಂತ, ಈ ಲೋಗೋ ಮಾಡಿ ಎಲ್ಲ ನಾನು ಗಮನಿಸಿದ್ದೇನೆ, ಇನ್ವಿಟೇಷನ್ ಎಲ್ಲ ನಾನು ಗಮನಿಸಿದ್ದೇನೆ ನನ್ನ ಅನುಭವದ ಮುಖಾಂತರ. ಸೊ ನನಗೆ ಭಾರಿ ಚಂದ ಕಂಡಿತ್ತು. ನಾನು ಆಗಲೇ ಹೇಳಿದ್ದೇನೆ, ಕೊಣಾಜೆ ಶಾರದೋತ್ಸವ 4 ಊರುಗಳಲ್ಲಿ ಹೆಸರನ್ನು ಪಡೆಯಲಿ, ಯಶಸ್ವಿಯಾಗಲಿ, ದೇವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅನ್ನೋ ಮಾತಿನೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಋಣಿಯಾಗಿ ನಿಮ್ಮ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಸಪ್ತಸ್ವರದ ಎಲ್ಲ ಕೆಲಸಗಳಿಗೂ ಕೂಡ ಕೈ ಜೋಡಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನೋ ಮಾತಿನೊಂದಿಗೆ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಒಳ್ಳೆಯ ಸಂದೇಶವನ್ನು ಈ ವರ್ಷದ ಒಂದು ಸಾರ್ವಜನಿಕ ಶಾರದೋತ್ಸವದ, ಕೇವಲ ಶಾರದೋತ್ಸವದ ಅಧ್ಯಕ್ಷರು ಮಾತ್ರ ಅಲ್ಲ, ತಾಯಿ ಶಾರದೆ ಅವರಿಗೆ ಇನ್ನೊಂದು ಇವತ್ತು ವಿಶೇಷವಾದಂಥ ಅವಕಾಶವನ್ನು ವೇದಿಕೆಯಲ್ಲಿ ಕಲ್ಪಿಸಿಕೊಟ್ಟಿದ್ದಕ್ಕೆ ಅಂತ ಹೇಳಿದ್ರೆ, ಇವತ್ತಿನ ಅಧ್ಯಕ್ಷತೆಯನ್ನು ಸನ್ಮಾನ್ಯ ವಿವೇಕ ಶೆಟ್ಟಿ ಒಳ್ಳೆಗುತ್ತಿ ಅವರು ವಹಿಸ್ಕೊಳ್ಬೇಕಿತ್ತು. ಬಹುಶಃ ದೇವರ ನೋಡಿ ಆಶೀರ್ವಾದ ಅವರಿಗೆ ಏನೊಂದು ಡಬಲ್ ಲಾಟ್ರಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಳ್ಳುವಂಥ ಸೌಭಾಗ್ಯ ಸಿಕ್ಕಿದೆ. ವಂದನೆಗಳು. ಬಹಳ ಅರ್ಥಗರ್ಭಿತವಾಗಿ ಅಧ್ಯಕ್ಷತೆ ನೆಲಕ್ಕಿಂದ 1-2 ಮಾತುಗಳನ್ನು ಆಡಿದಿರಿ. ಶ್ರೀಯುತ ಜಿತೇಂದ್ರ ಶೆಟ್ಟಿ ಬೊಲ್ಲೆಗುತ್ತಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ, ಇದೀಗ ಧನ್ಯವಾದ ಸಮರ್ಪಣೆ ನಮ್ಮ ಸಪ್ತಸ್ವರ ಕಲಾ ತಂಡದ ಕಾರ್ಯದರ್ಶಿಯಾದ ಶ್ರೀಯುತ ಶರತ್ ಪುಳಿಂಚಾಡಿ ಇವರಿಂದ. ಇದು ಅಭ್ಯಾಗತರಿ. ಇವತ್ತಿನ ಸಭಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ಪ್ರಥಮವಾಗಿ ಸಭಾಧ್ಯಕ್ಷರಾದ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿಗೊತ್ತು ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಾಕ್ಟರ್ ಮಾಧವಿ ವಿಜಯಕುಮಾರ್ ಇವರಿಗೂ ಕೂಡ ಜಂಟಿ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ನಂದನ್ ಮಲ್ಯ, ಅಧ್ಯಕ್ಷರು BJP ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮುಖ್ಯ ಅತಿಥಿಗಳಾದ ಶ್ರೀ ರಾಧಾಕೃಷ್ಣ ರೈ ಉಮಿಯಾ, ಮಾಲಕರು ಶ್ರೀ ಗಣೇಶ್ ಇಂಡಸ್ಟ್ರೀಸ್ ದೇರ್ಲಕಟ್ಟೆ, ಹಾಗೂ ವಿಜೇಶ್ ನಾಯಕ್ ನಾರ್ಯಗೊತ್ತು ಉದ್ಯಮಿಗಳು, ಹಾಗೂ ದಿವ್ಯರಾಜ್ ಶೆಟ್ಟಿ ಆರಂತಾಡಿ, ತಮಗೂ ಕೂಡ ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀ ಆಶ್ರಿತ್ ನೋಂಡ, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾ, ಇವರಿಗೂ ಧನ್ಯವಾದಗಳು. ಅದೇ ರೀತಿ ಪಂಚಾಯತಿ ಕೊಣಾಜೆ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀ ಹರಿಶ್ಚಂದ್ರ ಶೆಟ್ಟಿಗಾರ್, ತಮಗೂ ಧನ್ಯವಾದಗಳು ಸರ್. ಅದೇ ರೀತಿ ಗೌರವ ಅಧ್ಯಕ್ಷರಾದಂಥ ಶ್ರೀ ರವೀಂದ್ರ ರೈ ಹರೇಕಾಳ, ಇವರಿಗೂ ಧನ್ಯವಾದಗಳು. ಹಾಗೂ ಗೌರವ ಸಲಹೆಗಾರರಾದಂಥ ಶ್ರೀ ಲಯನ್ ಪ್ರಸಾದ್ ರೈ ಕಲ್ಲಿಮಾರ್, ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಗೌರವವನ್ನು ಸ್ವೀಕರಿಸಿದ ಹಿರಿಯರಾದ ಶ್ರೀ ಶಂಕರ್ ಮಾಸ್ಟರ್ ನಡುಪದವು, ಇವರಿಗೂ ಈ ನಮ್ಮ ಜಂಟಿ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರತಿಭಾ ಪುರಸ್ಕೃತರಿಗೂ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಬೆಳಿಗ್ಗೆ ಧ್ವಜಾರೋಹಣ ಮಾಡಿದಂಥ ಶ್ರೀ ಶ್ರೀನಿವಾಸ್ ಶೆಟ್ಟಿ ಪುಲ್ಲು, ಇವರಿಗೂ ಧನ್ಯವಾದಗಳು. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದ ಮಕ್ಕಳಿಗೂ ಹಾಗೂ ಪುಟಾಣಿಗಳಿಗೂ, ಗೀತಾ ಸಾಹಿತ್ಯ ಸಂಭ್ರಮಿಸಿದ ವಿಠಲ್ ನಾಯಕ್ ಕಲ್ಲಡ್ಕ, ಇವರಿಗೂ ಹೃದಯ ಸ್ಪರ್ಶಿ ನಮನಗಳು. ಹಾಗೆ ಅಶ್ವತ್ಥ ಮರಕಟ್ಟೆಯನ್ನು ಉದ್ಘಾಟಿಸಿ ನಮ್ಮ ಈ ಸಂಸ್ಥೆಗೆ ಸಮರ್ಪಿಸಿದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಮದಗ್ನಿ ಘಟಕ ಹಾಗೂ ಶ್ರೀ ದುರ್ಗಾ ಫ್ರೆಂಡ್ಸ್ ಕೊಣಾಜೆ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಹೃದಯ ಸ್ಪರ್ಶಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಸಂಸ್ಥೆಗೆ ದಿವಂಗತ ಶ್ರೀ ಸತೀಶ್ ಆಚಾರ್ಯ ಸ್ಮರಣಾರ್ಥ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಂತಹ ಸಂತೋಷ್ ಆಚಾರ್ಯ ಮತ್ತು ಮನೆಯವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಸಂಸ್ಥೆಯ ಮುಂಭಾಗ ಶಾಶ್ವತ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಪಂಚಾಯತ್ ಸದಸ್ಯರುಗಳಾದ ರಾಜೀವ್ ಶೆಟ್ಟಿ, ಶೇಖರ್ ಕೊಪ್ಪಳ, ಶಶಿಕಲಾ ಬೊಳ್ಳೆಕುಮೇರು, ನಿಮಗೂ ನಮ್ಮ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಂಸ್ಥೆಗೆ 3000 ಲೀಟರ್ ನೀರಿನ ಟ್ಯಾಂಕನ್ನು ಕೊಡುಗೆಯಾಗಿ ನೀಡಿದ ಎಲ್ಲ ಸಹೃದಯ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡಿ ಸಹಕರಿಸಿದ ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಿಬ್ಬಂದಿ ವರ್ಗದವರಿಗೂ ಮತ್ತು ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳು.
ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಜಾಹೀರಾತನ್ನು ನೀಡಿ ಸಹಕರಿಸಿದವರಿಗೂ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ಹಾಗೂ ಛಾಯಾಗ್ರಾಹಕರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬೆಳಕಿನ ಹಾಗೂ ಧ್ವನಿವರ್ಧಕ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶ್ರೀ ವೈದ್ಯನಾಥ ಸೌಂಡ್ ಸಿಸ್ಟಮ್ ಮುಚ್ಚಲಕೋಡಿ, ಇದರ ಮಾಲಕರಿಗೂ ಹಾಗೂ ಸಿಬ್ಬಂದಿಗಳ ವರ್ಗರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಸಹಕರಿಸಿದ ವಿವಿಧ ಎಲ್ಲ ರೀತಿಯ ಸಂಘ ಸಂಸ್ಥೆಗಳಿಗೂ ಪ್ರೀತಿಪೂರ್ವಕವಾದ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಗಲಿರುಳಿಲ್ಲದೆ ನಮ್ಮೊಂದಿಗೆ ಶ್ರಮಿಸಿದ ಭುವನೇಶ್ವರಿ ಮಾತೃಮಂಡಳಿ ಶಾರದಾನಗರ ಕೊಣಾಜೆ ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜಮಾತಿ ಘಟಕ ಕೊಣಾಜೆ ಹಾಗೂ ದುರ್ಗಾ ಫ್ರೆಂಡ್ಸ್ ಕೊಣಾಜೆ, ಇದರ ಸರ್ವ ಸದಸ್ಯರಿಗೂ ನಮ್ಮ ಈ ಸಂಸ್ಥೆಯ ವತಿಯಿಂದ ಹೃದಯ ಸ್ಪರ್ಶಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಸಪ್ತಸ್ವರ ಕಲಾ ತಂಡ ರಿಜಿಸ್ಟರ್ ಕೊಣಾಜೆ, ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಸಪ್ತಸ್ವರ ಕಲಾ ತಂಡ ಸೇವಾ ಟ್ರಸ್ಟ್, ಇದರ ಅಧ್ಯಕ್ಷರು ಹಾಗೂ ಎಲ್ಲ ಟ್ರಸ್ಟಿಗಳಿಗೂ ಕೂಡ ಧನ್ಯವಾದಗಳು. ಹಾಗೂ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿಯ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಿರೂಪಣೆಯನ್ನು ಮಾಡಿ ಸಹಕರಿಸಿದ ಶ್ರೀ ಭಾಸ್ಕರ್ ಮಂಗಳನಗರ ಹಾಗೂ ಶ್ರೀ ಗೋಪಾಲ್ ಅಣ್ಣೆರಪಾಲು ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೂ ಶಿವಪ್ರಸಾದ್ ಕಕ್ಕೆಮಜಲು ಸರ್, ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಹೃದಯ ಭಕ್ತಾದಿಗಳಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಶ್ರೀ ಕಲಾಮಾತೆಯಾದ ಶ್ರೀ ಶಾರದಾ ಮಾತೆಯು ಅನುಗ್ರಹ ಸರ್ವರಿಗೂ ದೊರೆಯಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಈ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಜೈ ಶಾರದಾ ಮಾತಾ.